ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾರ ನಮಸ್ತೆ 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 ನಮಃ. ಬಂಧುಗಳೇ, ಇಂಥ ದಿನ ಈ ಕೂಟಗಳನ್ನು ಪಾವನ ಪುಸ್ತಕಗಳಿಗೆ ಈ ಮನೆ ಉದ್ದಿಪಣದ ಕಾರ್ಯಕ್ರಮ ಜಿಂಜ ಪುಸ್ತಕ ಅಂದ್ರೆ 5 ಮಕ್ಕಳ ಸಂಪನ್ಮೂಲ ವ್ಯಕ್ತಿ ಈ ಜೋಕ್ಲಿಗೆ ನಿಗಲ ಕೆಲವೊಂದು ಸಂಪನ್ಮೂಲದ ನಿಗಳಿಗೆ ಪಟ್ಟರುಗಳಿರೋದನ್ನೇ ಖಂಡಿತವಾದ ಇಂಥ ಕೂಟಗಳು ಭಿನ್ನ ನಿಗದ ಮನೆಗೆ ಪುನರ್ಸಂಚುತ ಚಂದ್ರಾಸ್ಕುಳ್ಳ ನಿಮಗೆ ಮಾತಿನ ಹೊರ ಕೊಟ್ಟು ನಾಟಕ ಅಕಾಡೆಮಿಯ ಪ್ರಶಸ್ತಿ ವಿಜೇತ ಅಂಚನೆ ಅಬೋದು ರಂಗ ನಾಟಕಗಳು ಪಾದಕೊಂಡು ಧಾರಾವಾಹಿ ಆಗುಪಡು ಚಲನಚಿತ್ರ ಇಂಚುಡು ಬಿಡುಗಡೆ ಪ್ರತಿಷ್ಠೆಯಾಗಿ ಬರ್ತಿನ ತುಳು ವಿಚಾರ ಆಗುಪಡು ಐತ ಮಲ್ಲ ಕಲಾವಿದ ನಟನೆಗೆ ಒತ್ತು ಕೊಟ್ಟು ಭಾವನಾತ್ಮಕವಾಗಿ ನೆಚ್ಚಿನ ಅಭಿನಯ ಮತ್ತೊಂದು BSNL ಕಂಪನಿಯ ಸಂಸ್ಥೆ ನಿವೃತ್ತಿಯಾದ ನಮ್ಮ ಪೂರ್ತ ನಮ್ಮ ಪ್ರೀತಿದ ಚಂದ್ರನ್ನೇ ಬಂದು ಪುಗಡ್ತಪಡಿನಾರು ಸಂಸ್ಥೆ ಚಂದ್ರಾಸುಳ್ಳ ನಮ್ಮ ಕೂಟರು ಅದನ್ನು ಮಾತ ಬಂದುವ ಉಡದ ಸುಳ್ಳು ಸಂದರ್ಭ ತಾಜದವರು ತನ್ನ ಮೋಕೆಲು ಎದುಕೊಂಡು ಬಂದಿದೆ ಮಹೇಶ್ ಹೇಗೆ ಪೂರ್ಕೊಳ್ತಾರೆ ಮೋಕೆಲು ಎದುಕೊಂಡು ಬಂದಿದ್ದಾರೆ ಚಂದ್ರಾಸುಳ್ಳ ಬೆಳೆದು ಮಾತ ಬಂದುള്ള ಬರಬೇಕು ಸ್ವಾಗತ ಕೊಡ್ತಾರೆ. ಇಂಥ ಮಲ್ಲ ಭಿನ್ನಾಡಿಗದ ಕೂಟರು ಅರುಣ್ ಉಪನ್ಯಾಸಕರು ಸಂತ ಸೆಬಾಸ್ಟಿಯನ್ ಕಾಲೇಜ್ ಕೊಟ್ಟು ಬಂದರೆ ಈ ಮೂಲಕ ಒಂದು ಪ್ರತಿ ಒಂದು ವಿಚಾರದ ಬಗ್ಗೆ ತಿಳಿಯೊಂದು ನನ್ನ ಮತ್ತೆ ಸಮಯದ ಅದಕ್ಕೆ ಒಂದು ವಿಶೇಷವಾಗಿ ಡಾಕ್ಟರೇಟ್ ಪದವಿಲ ಅದಕ್ಕೆ ಕೆಲವು ಖಂಡಿತವಾದ ಅಂಚಿತ್ತಿನ ಒಂದು ಕಲಾ ಚಾತುರ್ಯ ಈ ಒಂದು ಕಾರ್ಯಕ್ರಮ ನಿರೂಪಣೆ ಪಡು ಒಂದು ಸಂಶೋಧನೆ ಪ್ರತಿ ಒಂದು ವಿಚಾರದ ಉಪ್ಪುನಂಚಿನ ನಮ್ಮ ಊರ್ದ ಧರ್ಮದ ಅರುಣ್ ನೆರೆದ ಮಾತ ಬಂದ ಬರಬಾರ್ದು ಮುಖ್ಯ ಎದುಕೊಂಡು ಸುಜಿತ್ ಭಟ್ಟರಿಗೆ ಕೊಟ್ಟು ಮುಖ್ಯ ಎದುಕೊಂಡು ಬಂದಿದ್ದಾರೆ ಅಂಚನೆ RJ ರಶ್ಮಿ ಉಳ್ಳ ಕಾರ್ಯಕ್ರಮ ನಿರ್ವಾಹಕಿ ಪ್ರೇರಕ ಸ್ಪೀಕರ್ ಪರಿಸರ ಪಂಚನ ಪುಗರ್ತಾರೆ ಬೆಂಗಳೂರು ತಂದು ಅವಿತ ಕಾರ್ಯಕ್ರಮದ ಮೂಲಕ ಜನಕುಲ್ನ ಉಡಲಿಗೆ ಎಂದಿದೆ ಅಕ್ಲ ತನ್ನ ಕಲಾ ಚಾತುರ್ಯ ತೋಜನ ನಮ್ಮ ಊರ ವರ್ಗದ RJ ರಶ್ಮಿ ಉಳ್ಳ ಬೆಲೆಗಳ ಮಾತು ಬಂದುள்ள ಪ್ರಭಾದ ಮುಖ್ಯ ಎದುಕೊಂಡು ರೂಪೇಶ್ ಬದಲು ಪ್ರೂಫ್ ಕೊಟ್ಟು ಮುಖ್ಯ ಎದುಕೊಂಡು ಬಂದಿಗೆ ಅಂಚನೆ ನಮ್ಮ ಈ ಒಂದು ಕೂಟರು ಸನ್ಮಾನಿತ ಅನಿಲ್ ಕುಮಾರ್ ಪ್ರೊಪರೇಟರ್ ಶ್ರೀಕೃಷ್ಣ ಶಿಪ್ಪಿಂಗ್ ಕಾರ್ಪೊರೇಷನ್ ಬೇರೆ ಒಂದು ಸಮಾಜಮುಖಿ ಕೆಲಸಗಾರರು ಅವ್ಯತ್ತು ಸಂಘ ಸಂಸ್ಥೆಗೆ ತನ್ನ ಸಹಾಯ ಸಹಕಾರ ಕೊಡೋದ್ರ ಒಟ್ಟಿಗೆ ಒಂದು ತುಳು ಸಿನಿಮಾಗೂ ತನ್ನ ನಿರ್ಮಾಪಕರಾದ ಎಲ್ಲಂಜಿ ನವೆಂಬರ್ 1 ತುಳು ಸಿನಿಮಾ ರಿಲೀಸ್ ಆಯಿತು ಜಬರ್ದಸ್ತ್ ಶಂಕರ ಬಂದ ತುಳು ಸಿನಿಮಾದ ಬೆರ್ನ ಈ ಒಂದು ನಿರ್ಮಾಪಕರು ಈ ಒಂದು ಬಿಡುಗಡೆ ಎರಡು ಅನಿಲ್ ಕುಮಾರ್ ಅವರು ಮಾತ ಬದಲ ತಾಕಿನ ಬರ್ತಾರೆ ಮೋಕೆ ಎದುಕೊಂಡು ಬಂದಿದ್ದರೆ ಅದಕ್ಕೆ ಕಾರಣ ತೂಕೊಂಡು ಮೋಕೆ ಎದುಕೊಂಡು ಬಂದಿದ್ದರೆ ಅಂಚನೆ ನಮ್ಮ ಪ್ರವೀಣನ್ನೇ ಪ್ರತಿಯೊಂದು ಕಾರ್ಯಕ್ರಮಗಳ ಪ್ರವೀಣನ್ನೇ ಹಂಚಿಕೊಂಡ ಹೆಗ್ಲೆ ಗೂಡೆ ಬಂಡ ಬೆಟ್ಟ ವ್ಯಕ್ತಿತ್ವ ಅಂಚಿತ್ತಿನ ವ್ಯಕ್ತಿತ್ವಗಳು ನಮ್ಮ ಸಂಘದ ಪ್ರಚಂಡ ಗೊತ್ತಿದ್ದಾರೆ ಪ್ರವೀಣನ್ನೇ ಮಹಾರಾಷ್ಟ್ರ ರೋಡ್ ಕೇರಳ ದನಿಯಾಗಿದ್ದೊಂದು ನಮ್ಮ ಈ ಕೂಟಗಳು ಅದರ ಮಾತು ಬಂದು ಬರಬಾರ್ದು ಮಕ್ಕಳಿಂದ ರೂಪೇಶ್ ಭಟ್ಟರಿಗೆ ಕೂಕೊಂಡು ಮಕ್ಕಳು ಎದುಕೊಂಡು ಬಂದಿದ್ದಾರೆ. ಅಂಚನೆ ನಮ್ಮ ಹಿರಿಯ ಸದಸ್ಯರಾದ ಪುನಚಿನ ಸನ್ಮಾನಿಸುತ್ತ ಯು ನಾರಾಯಣ ನಮ್ಮ ಒಟ್ಟಿಗೆ ಅದೆಲ್ಲ ಮಾತು ಬಂದುள்ள ಬರಬಾರ್ದು ಮುಖ್ಯ ಹಿಡಿದುಕೊಂಡಿಲ್ಲ ಅದಕ್ಕೆ ಸುನೀಲ್ ಪದದಲ್ಲಿ ಕೂಕೊಂಡು ಮುಖ್ಯ ಹಿಡಿದುಕೊಂಡು ಬಂದಿಲ್ಲ. ಅಂಚನೆ ಸಂಘಟನೆಗೆ ಆದಿತ್ತೊಂದು ನಮ್ಮ ಈ ಒಂದು ಪ್ರತಿ ಒಂದು ನವೋದಯದ ಈ ಕೂಡು ಕಟ್ಟಡ ರೀತಿಯ ಪೊಲೀಸ್ ಕಲ್ಪನೆ ಹೆಚ್ಚಿನ ಅಧ್ಯಕ್ಷರಾಗಿ ಹೆಚ್ಚಿನ ಸನ್ಮಾನಿಸುತ್ತ ಪದ್ಮನಾಭ ಅದಕ್ಕೆ ಮಾತು ಬಂದುள்ள ಬರಬಾರ್ದು ಮುಖ್ಯ ಹಿಡಿದುಕೊಂಡು ನಿತಿನ್ ಅರೆ ಕೂಕೊಂಡು ಮುಖ್ಯ ಹಿಡಿದುಕೊಂಡು ಬಂದಿಲ್ಲ. ವಿಶೇಷವಾದ ಈ ಒಂದು ಕಾರ್ಯಕ್ರಮವನ್ನು ನಮ್ಮೊಟ್ಟಿಗೆ ಪುನಚಿನ ಮಾಧ್ಯಮ ಹೆಚ್ಚಿನ ಪುಸ್ತಕಗಳ ಅಪಕ್ಕ ಚಾನಲ್ನ ಮುಖ್ಯಸ್ಥರಿಗೆ ಪಡೆದು ಮುಖ್ಯ ಹಿಡಿದುಕೊಂಡು ಅರುಣನಗರ ನಮ್ಮ ಪುಟ್ಟದ ಅರುಣನಗರ ಸಲ್ಲಿಸಿರುವಂಥದ್ದು ವಿಶೇಷವಾದ ಜೋಕುಗಳು ಇದಂತ ಜೋಕುಗಳು ಪೇರನಂತ ಪಡೆದು ಜೋಕುಗಳಿಗೆ ಸೇರಿದರು ಜೋಕುಲ್ನ ಪೋಷಕರಿಗೆ ಪಡೆದು ಮಾತಿನ ಮುಖ್ಯ ಹಿಡಿದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇದ್ದ ಉದ್ದೀಪನ ಮಕ್ಕಳು ಬಂದಿಗೆ ಚಂದ್ರಾಸುಳ್ಳ ಸೇರಿದ ಈ ಕಾರ್ಯಕ್ರಮದಿಂದ ಈ ಒಂದು ತುಡಾರಿದ್ದೆ ಅವರು ಜೋಕುಗಳು ಈ ಪಡ್ತುಡು ತುಡಲ್ ಅರವತ್ತೊಳ್ಳು ಜೋಕುಳು ಈ ಮಂಜಿ ತುಡಲ್ ಅರವತ್ತೊಳ್ಳು
ಚಂದ್ರ ಸುಳ್ಳ ನನ್ನ ಈ ಒಂದು ಕಾರ್ಯಕ್ರಮ ಮುಗಿದುಕೊಳ್ಳುತ್ತೇವೆ. ಬಂಧುಗಳೇ, ಖಂಡಿತವಾದ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಕತ್ತಲೆಂದು ಗುರುಪುರ ಪ್ರಪಂಚ ಕಾರ್ಯಕ್ರಮ ಉದ್ದೀಪನ ಹಾಕೊಂಡು ಮಾತಿನ ತಾಟಿನ ಕುರಿತು ಈ ಕಾರ್ಯಕ್ರಮಕ್ಕೂ ಉದ್ದೀಪನದ ಕುರುಗಳು आज रश्मि कुल्ला गगला ಈ ಪ್ರೋಗ್ರಾಮ್ ತರಲಾಗುತ್ತದೆ. ಅರುಣ್ ಕುಳ್ಳ ಮಂಚನೆ ನಮ್ಮ ಯುವನಾರಾಯಣ ಪ್ರವೀಣ್ ಕುಳ್ಳ ಮಕ್ಕಳು ಸೇರಿತು ಇವನಿಗೆ ತೊಡರು ಆಗಲು ಬಂದ ಖಂಡಿತವಾದ ಜೋಗಿ ಮಂಚನೆ ಪೇರೆಂಟ್ಸ್ಗೆ ಮಾದರಿಗಳ ಅಭಿನಂದನೆಗಳು. ಈ ನವೋದಯ ಫ್ರೆಂಡ್ಸ್ ಕ್ಲಬ್ ಬಹುಶಃ ಕೆಲವು ವರ್ಷಗಳ ಮುಂಚೆ ಜೋಗಿಯಲ್ಲಿ ಈ ಬೇರೆ ಬೇರೆ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕೊಡ್ತೀನ ಅಲ್ಲಿಗೆ ಉತ್ತೇಜನ ಕೊಟ್ಟು ಕೆಲಸ ಮಾಡೋದು ಮಾಡೋಕ್ಕೆ ಪದ್ಮನಾಭರು ಈ ಕಾರ್ಯಕ್ರಮ ಬರೋಣ ಖುಷಿ ಅಂದರೆ ಬೇಡ ಈಗೆಲ್ಲ ಕಾರ್ಯಚಟುವಟಿಕೆ ಇರ್ತಿರಲ್ಲ ಸಂಘದ ಆಯರಿಗೆ ಇರ್ತೀವಿ ನಾವು ಜಾಸ್ತಿ, ಸಂಘದ ಇಲ್ಲಿ ಬಾರಿ ಕಮ್ಮಿ. ನಮ್ಮ ಊರು ನಮ್ಮ ಜೋಗುಗಳೊಟ್ಟಿಗೆ ನಮ್ಮ ಮಕ್ಕಳೊಟ್ಟಿಗೆ ಸಣ್ಣ ತಪ್ಪಲೆಲ್ಲ ಅದನ್ನೇ ಬಿಟ್ಟು ಮಾಡೋ ಸರಿ ಅಂತ ಉದ್ದೇಶರು ಖಂಡಿತ ಮಾಡ್ಕೊಂಡು ತೊಡ್ತಾರೆ. ಜೋಗ ಎಂತೂ ಪೆರಿಗೆ ಒಂದು 5 ಪೆರು ಬಂದಿದೆ ಬರ್ಮನಾಗ ಆಂಡ ಒಂದು ಪೂರ ಎಂಗಳ ಪೂರನ್ನೆಲ್ಲ ತೂಕ ಲೆಕ್ಕ ಮಾಡ ಎಂಗಳ ಕಾಲ್ವಾಸಿದ ತೂಕದ ಜೋಗ ಸೊ ಒಂಜಿ ಬೇಸಿಕಲಿ ಈ ಕಾರ್ಯಕ್ರಮವು ಆಯ್ನಾಥ ಜನರು ಒಟ್ಟುಪಾಡು ನೀವು ಮೋಟಿವೇಶನ್ ಮಾಡೋದೇ ನಿಮಗೆ ಬಂದ ಬೇರೆ. ಸೊ ಈ ಬೇರೆ ನಾಲ್ಕು ಸ್ಟ್ರೆಂತ್ಫುಲ್ ಜೋ ಗಟ್ಟಿಡಾವ ಒಂಜಿನ ಬಟ್ಟ ಮೂಲು 20 ಜನ ವೇದಿಕೆಗೆ ಕೊಡೋದು ನಿಕ್ಲಿಗೆ ಭಾಷಣ ಮಾಡ್ಕೊಂಡ ಕಾರ್ಯಕ್ರಮ ಮಲ್ಪನಿ ಎನ್ನ ದರ್ ಇಸ್ ನಾಟ್ ಮೈ ಎನ್ನ ಅವು ಮೆಥಡ್ ಈ ರಂಗಭೂಮಿ ಕೆಲಸವನ್ನು ಮಾಡ್ಕೊಂಡ ಆಯ್ತು ಮಿತ್ರ ಹೆಂಗೆ ಮಲ್ಲ ಅಂದಾಗೆ ಹಿಂಗೆ ರಂಗಭೂಮಿ ಕೆಲಸ ಮಾಡ್ಕೊಂಡ ನಾವಂತ ಕೊಡ್ತಾರೆ ನಾವು ಕಿತ್ತಿ ಈಗ ರೊಟ್ಟಿ ಕೊಡುವ ವೇದಿಕೆ ಮತ್ತು ತಿತ್ತು ಈ ಡಿಫರೆನ್ಸ್ ಎತ್ತಿಬಿಟ್ಟಿಲ್ಲ ಬಂಡ 3 ಇದ್ರಾಗೂ ಭಾರಿ ತೆರಿಗೆ ತಿತ್ತಿದ್ರು ತೆರಿ ಆಗಲಿ ಗೊತ್ತಾಗಿಲ್ಲ ನೋ ಅಂಜಾತ್ ವಿಷಯ. ಸೊ ನಿಕ್ಲೇದು ಮಸ್ತ್ ಕಲ್ಪನೆ ಎಂಕ್ಲೇದು ಕೆಲವು ವಿಚಾರದಲ್ಲಿ ನಿಕ್ಲೇದು. ಸೊ ಈ ವಿಚಾರ ವಿನಿಮಯ ಅದಾದ ಎಂಕ್ಲೆ ನಿಕ್ಲೆ ಪಡೆಯೋದು ನಿಕ್ಕಾದ ಕಲ್ಪನೆಗಳು ಒಂದು ಏಪ ಸಾಧ್ಯ ಆಗೋದು ಬಂಡ ನಾವು ಒಟ್ಟಿಗೆ ಫುಲ್ ಒಂದು ವೇದಿಕೆ ಸಪರೇಟ್ ಆದ ಬಹುಶಃ ಮೂರ್ತ ಈ ನಮ್ಮ ಹಿರಿಯರು ಗೆಳೆಯರು ಪಾತ್ರೆ ಹೋಗ್ಲ ಎಲ್ಲೊಂದು ರಿಕ್ವೆಸ್ಟ್ ಏನು ಬಂದ ವೇದಿಕೆ ಕೂತಿನಕ್ಕಲ್ಲ ನಮ್ಮ ತಿತ್ತಬಹುದು ಅದರೊಟ್ಟಿಗೆ ಅವಳು ನಮ್ಮ ತಿನ್ನೋದು ನಾಟಕ ಪಟ್ಟದಾದ ಈ ಸಮೂಹ ಕಲಿತ ಉದ್ದೇಶದಾದ నేను ಪೂರ ಪಾಲ್ಕೊಂಡ್ರೆ ನಮ್ಮ ತಿರ್ನಕ್ಕೆ ಒಳ್ಳೆಯದು. ಈಗ ನಮ್ಮ ತಿರ್ತದೆ ఆయన ಡಿಸ್ಕಸ್ ಮಾಡುವಾಗ ಪದ್ಯ ಮಾಡುವಾಗ ಈಗ ಗೇಮ್ಸ್ ಮಾಡುವಾಗ ಸೊ ಇತ್ತಿನ ಜನರು ఆయన ಈಗ ಪೂರೆಲ್ಲ ಒಂದು ಸೀರಿಯಸ್ ಆಗೋದು ನಾನು ಮಲ್ಪರೆ ಹಾಕೋದು ತೂಕ. ಸೊ ಪಾರ್ಟಿಸಿಪೇಷನ್ ಭಾರಿ ಮುಖ್ಯ ಒಳಗೊಳ್ಳಬೇಕು. ಅವು ಜೋಕುಲು ಎಂಕುಲು ಕೊಲ್ಲಾಗಲು ನೇಟು ಖಾಲಿ ಜೋಕು ಮಾತಾಡ ಜೋಕು ಅಪ್ಪ ಮಾಡಲು ಒಟ್ಟಿಗೆ ಪಾತ್ರ ನಮ್ಮ ಇಶು ಡಿಸ್ಕಸ್. ಸೊ ಒಂದು ಉತ್ತಮವಾದ ವಾತಾವರಣ ನಮ್ಮ ಇತ್ತಿನ ಜನ ಈ ಒಂದು ಕಾರ್ಯಕ್ರಮವನ್ನು ಹೋಗುವಾಗ ಎಂಜಿನ ಬೊಕ್ಕ ನಮ್ಮ ఆయన ಮತ್ತೊಂದು పోయి ಸೊ ಭಾಷಣ ಮುಚ್ಚಿ ಯಾರು ಭಾಷಣ ಮಾಡಬೇಕು ಮಾತಾಡ ಜನ ಒಳ್ಳೆಯದು. ಸೊ ದಯಮಾಡ್ತದೆ ನಮ್ಮ ಕಾರ್ಯಕ್ರಮ ಮುಂದುವರ್ಸೋದು போய் ಸರಿಯಾಗಿ ನೆಚ್ಚಿನ ಮಂದಿ ನಮಗೆ ನಿಖಲೊಟ್ಟಿ ಬಂದರೆ ಆದ ಕೇಳ ನಿಖಲೊಟ್ಟಿಗೆ ಇದ್ದಿದೆ ಮತ್ತು ಖಂಡಿತವಾಗಲ ಸಕ್ಸಸ್ಫುಲ್ ಆಗಬೇಕೆ ನುಡಿ ಕೊರ್ನಚಿನ ಚಂದ್ರ ಸುಳ್ಳಾಲ ಬೇರೆ ಸೊನ್ನೆ ಸದ್ಯತ ಮತ್ತೊಂದು ಪಿನ್ನರ್ ನಕ್ನ ಹೊರವಾದ ತುಳು ಸಿನಿಮಾ ಎಲ್ಲಜಿ ನವೆಂಬರ್ 1 ಬರಡು ಜಬರ್ದಸ್ತ್ ಶಂಕರ ಪಂಪಿನ ಚಿನ್ನ ತುಳು
ಚರ್ನ ಐತೆ ನಿರ್ಮಾಪಕರ ಅಂಚಿನ ಅನಿಲ್ ಕುಮಾರ್ ಬೇರೆ ಪ್ರೊಪ್ರೈಟರ್ ಅದು ಬೇರೆ ಶ್ರೀಕೃಷ್ಣ ಶಿಲ್ಪಿ ಕಾರ್ಪೊರೇಷನ್ ಆಯ್ತು ಒಟ್ಟಿಗೆ ಅಭಿತು ಸಂಘ ಸಂಸ್ಥೆ ಒಟ್ಟಿಗೆ ತನ್ನ ಮುಗಿಸಿನ ಅದನ್ನ ಆ ತಿರುಮಲ ಯಶಸ್ವಿ ಅವರ ಚಿತ್ರ ಪಟ್ಲ ಅದರ ನೋಡಿಕೊಳ್ಳುವಂತೆ ಮಾತೆಗೆ ನಮಸ್ಕಾರ. ಮೂರು ವೇದಿಕೆ ಮಾತ ಗಣ್ಯರಿಗಿಲ್ಲ ಅಂಚನೆ ಮುಂಬಾಕಡೆ ಅಂಚಿನ ಮಾತ ಕಿರಿಯರಿಗಿಲ್ಲ ಹಿರಿಯರಿಗಿಲ್ಲ ಮಾತೆಗೆ ನಮಸ್ಕಾರ. ಈ ನವೋದಯ ಫ್ರೆಂಡ್ಸ್ ಪದ್ಮನೆ ಫೋನ್ ಮಾಡ್ಕೊಂಡು ಲೆಪ್ನಾಗ ಯಾಮನ ಕೂಲು ಎದುರು ಬರೋಡ ವರ್ಷ ಫಂಕ್ಷನ್ ಆರ್ಪಡೆ ನಾವು ಜೋಕುಲ ಕಾರ್ಯಕ್ರಮ ಪ್ರತಿ ವರ್ಷ ಮಾತು ಬರೋದಿಲ್ಲ ಅದು ಬಲೆ ಅದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಯಾಕಂದ್ರೆ ಜೋಕ್ಲಿಗೆ ಇನ್ನಿತ ಜೋಕ್ಲಿ ನಮ್ಮ ಎಡ್ಡ ನಾಗರಿಕರ ಎದುರು ಬರೋಡಾಡ ಮಕ್ಕಳಿಗೆ ಸೂಚನೆ ಸಲಹೆ ಮಾರ್ಗದರ್ಶನ ಮಾತು ಕೊಡುವ ಜವಾಬ್ದಾರಿ ನಮ್ಮ ಸಮಾಜದಲ್ಲಿ ಒಂದು ಜವಾಬ್ದಾರಿ ಯಾಕಂದ್ರೆ ನಮ್ಮ ಇದು ತುಂಬ ನಮ್ಮ ಇದು ಜೋಕುಲು ಅಕ್ಕನ ಕಲ್ಪನ ವಿಷಯ ಅಕ್ಕನ ಮಾತಾ ಮತ್ತೆ ಆಮೇಲೆ ಹೆಚ್ಚು ಏನು ಬಂದ ಬರ್ಬೇಕು ಜೋಕ್ಲಿ ನಾವು ಎದುರು ನಮಗೆ ಎಡ್ಡೆ ಒಂದು ವ್ಯಕ್ತಿ ಅಂಚನೆ ಆಗ್ಲಿಗೆ ಸಾಂಸ್ಕೃತಿಕವಾದ ಧಾರ್ಮಿಕವಾದ ಮಾತಿಗ್ಲಾಗ್ಲಿಗೆ ಹೆಚ್ಚಾಗ್ಲಿಗೆ ಸಪೋರ್ಟ್ ಮಾಡ್ಕೊಂಡು ಬರೋದಿಲ್ಲ ಅವೇ ತಕ್ಕ ನಮ್ಮ ಸಮಾಜದ ಇಂಚಿನ ಸಂಸ್ಥೆಗಳು ಎದುರು ಬರ್ತ ನಮ್ಮ ಮಾತು ನನಾದ ಜೋಕ್ಲಿಲ್ಲ ಮತ್ತೆ ಸೂಚನೆ ಸಲಹೆ ತಿಕ್ಕೊಂಡು ಐಕೆ ತಕ್ಕ ನಮ್ಮ ಪಾತ್ರೆ ಒಳ್ಳೆಯದು ಭಾಷಣ ವರ್ತಿಸಿ ಕಾಣಲ್ಲ ಮೂಲ ಐಕೆ ತಕ್ಕ ವಿವರಣೆ ಕೊಟ್ಟು ಒಳ್ಳೆಯದು ನಾವು ಎಡ್ಡೆ ಒಂದು ಪ್ರೋಗ್ರಾಮ್ ಮಸ್ತ್ ವರ್ಷದ ನಿಕ್ಕಲು ರಕ್ತದಾನ ಶಿಬಿರ ಅಂಚ ಮಸ್ತ್ ಎಡ್ಡೆ ಪ್ರೋಗ್ರಾಮ್ ಇದೆ ಮಧ್ಯಾಹ್ನ ಬರೋದು ಲಾಸ್ಟ್ ಟೈಮ್ ಎಡ್ಡೆ ಜೋಕ್ ನೀವು ಜೋಗುಲು ಅಂತ ಕಮ್ಮಿ ಆಗ್ತದೆ ಒಂಜಿ ಮೂಲು ನಮ್ಮ ಜೋಕ್ಲಿನ ಪೇರೆಂಟ್ಸ್ ಇತ್ತು ನನ್ನ ದಯ ಬಂದ್ಕೊಂಡು ಹೆಚ್ಚಿಂದ ಪ್ರೋಗ್ರಾಮ್ ಇತ್ತು ನಮ್ಮ ಜೋಕ್ಲಿಗೆ ಅಪ್ಪ ಎಲ್ಲಿ ಹೋಗ್ಬೇಕು 5ನೇ ಕ್ಲಾಸ್ ಅಂತ ಬರ್ತಿರ್ತೀವಿ ನಾವು ಹೊಂದಿದ್ದೀವಿ ಅಂಚದು ನಮ್ಮ ಆಸ್ ಎ ಪೇರೆಂಟ್ಸ್ ವಿ ಶುಡ್ ಕಮ್ ಫಾರ್ವರ್ಡ್ ಯಾಕಂದ್ರೆ ನಮ್ಮ ಜೋಕ್ಲಿಗೆ ಇಂಚಿಂದ ಪೂರ ಪ್ರೋಗ್ರಾಮ್ ಎದುರು ಬರ್ಪಡಿಸಿದ ಉತ್ಸಾಹ ತಗೋಬಾರ್ದು ಅಂಚೆ ನಮ್ಮ ಜೋಕುಲ್ಲ ಎದುರು ಬರ್ತದೆ ಸಮಾಜದ ಹೆಚ್ಚು ಒಪ್ಪೋಡು ಸಮಾಜದ ಹೆಚ್ಚು ಬೆಳೆಯೋಡು ಸಮಾಜದ ಜನಗಳ ಮಧ್ಯೆ ಹೆಚ್ಚು ನಮ್ಮ ಬೆಳೆ ಓಡು ಒಂದು ಕಾನ್ಫಿಡೆನ್ಸ್ ಬರ್ತದೆ. ಸೊ ನಮ್ಮ ಪೇರೆಂಟ್ಸ್ಗೆ ಅವ್ರ ಜವಾಬ್ದಾರಿ ನಾನು ಜೋಕುಲು ಬಂದರೆ ಎನ್ನಕ್ಕೆ ಬರುವುದಿಲ್ಲ ಇರಲಿಲ್ಲವಲ್ಲ ಅದು ಅಂಚ ನವೋದಯ ಫ್ರೆಂಡ್ಸ್ ತಗೊಂಡಿಲ್ಲ ಹೆಚ್ಚಿನ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಮಸ್ತ್ ತಕ್ಕ ಚಂದ್ರನೇ ಮಸ್ತ್ ಕೊರಿಯರಿ ನನ್ನದು ಪನ್ಪುನಕ್ಕೆ ಮಸ್ತ್ ಇದೆ ತಕ್ಕ ನಮ್ಮ ಸೂಚನೆ ಸಲಹೆ ಬೆತ್ತೊಂದು ಆಸ್ ಅ ಪೇರೆಂಟ್ಸ್ ಆಸ್ ಜೋಕುಲ್ ನಿಕುಲ್ ಅಂಚೆ ಪ್ರತಿಯೊಂದು ಹೆಜ್ಜೆ ಇಲ್ಲ ನಮ್ಮ ಉತ್ತಮವಾದ ನಾಗರಿಕ ಹೆಂಚ ಆವಡು ನಮ್ಮ ಸಮಾಜಕ್ಕೆ ನಮ್ಮದಾದ ಸಮಾಜ ನನ್ನ ನಿಕುಲ್ ಮೊದಲಾದ ಹೆಂಚ ಕೊಡುಗೆ ಕೊರಲಿ ಬಂದು ನಮ್ಮ ಒಂದು ಉದಾಹರಣೆ ಕೊಡ್ಕೊಂಡ ಜೋಕುಲಾದ ಎದುರು ಬರೋದು ಕಲ್ಪಲಿ ದೇವರಿಗೆ ಗಡ್ಡೆ ಮಾಡ್ಬಾರ್ದು ಹಿಂಗೆ ಮೂಲು ಬಂದು ಅಟ್ರೀಸ್ ಮಾತಿನ ಟೈಮ್ ಕೊಡೋದಕ್ಕೆ ಮಾತಿರಲಿಲ್ಲ ಸೊಲ್ಮೆ ಸಂತೋಷ ಅನಿಲ್ ಕುಮಾರ್ ಅವರಿಗೆ ಬಂದು ಈ ಕಾರ್ಯಕ್ರಮ ಸ್ಮರಣೆಯೊಟ್ಟಿಗೆ ನೆಂಪುದ ಕಾಣಿಕೆದ ಈ ಗೌರವದೊಟ್ಟಿಗೆ ಈ ಪುತ್ತೂರು ಚಂದ್ರೇಶ್ವರ ಜೋಕ್ಲೆ ಒಂದು ತಾಕಿದ ಪಟ್ಟುಕೊಳ್ಳೆ ಅಂಚನೆ ಈ ಒಂದು ಪುಸ್ತಕಗಳು ಅರುಣ್ ಕೂಡ ನಮ್ಮ ಉಪನ್ಯಾಸಕರ ಸಬಸ್ಟನ್ ಕಾಲೇಜು ಕೊಟ್ಟು ನನ್ನ ಬಗ್ಗೆ ಪಂಡಿರ ಒಂದು ಫಿಲ್ಮ್ದ ಬಗ್ಗೆ ನಮ್ಮ ಇದು ಮೊದಲೇ ಅದನ್ನು ಎಲ್ಲೊಂದು ಮಾಟೆ ಒಂದು ರಿಕ್ವೆಸ್ಟ್ ಯಾಕಂದ್ರೆ ತುಳು ರಂಗಭೂಮಿ ತುಳು ಚಲನಚಿತ್ರ ಉದ್ಯಮ ಮಸ್ತ್ ಬಂಗಾಡು ಎದುರು ಹೋಗ್ರಂಚಿನ ಉದ್ಯಮ ಯಾಕಂದ್ರೆ ಇಂಕ್ಲೂ ಬೇರೆ ಬೇರೆ ಬಿಸ್ನೆಸ್ಗಳೆಲ್ಲ ಇಂಕ್ಲೂ ಹೊಸ ಒಂದು ಫೀಲ್ಡ್ಗೆ ಎಂಟ್ರ್ ಆಗೋದಿಲ್ಲ ಅದು ಇಂಕ್ಲೂ ಮೂರಿಲ್ಲ ನಿರ್ಮಾಣ ಮಾಡೋದಿಲ್ಲ ದೇವದಾಸ್ ಕಾಪಿಕಾಡ್ ಸರ್ನ ನೇತೃತ್ವದಲ್ಲಿ ನಮಗೆ ಆ್ಯಕ್ಟ್ ಮಾಡ್ತಾರೆ ಬೇರೆ ಸ್ಟಾಫ್ ಅಂತ ಕಲಾವಿದ ತಂಡದಲ್ಲಿ ಮಾತ್ರ ಎಡೆಂಟೆ ಹಿರಿಯ ಕಲಾವಿದರು ಯಾಕಂದ್ರೆ ಅವರು ಖಾಲಿ ಕಾಸಿಗೋಸ್ಕರ ನಟನೆ ಮಾಡ್ತಾ ಬೈತಿಲ್ಲ ಅಂತ ನಮ್ಮ ಸಮಾಜದ ಕಾಲ ಒಂದು ಉತ್ತಮವಾಗಿ ಚಲನಚಿತ್ರ ಕುರುಡು ಬಂದ್ಕೊಂಡಿದೆ ಮಾಸ್ ಉದ್ದೇಶ ಒಂದು ಮತ್ತೊಂದು ಬೈತಾರೆ ಅದು ನಿನ್ನ ಮಾತಿನ ಸಹಕಾರ ಇರ್ಬೋದು ಜಬರ್ದಸ್ತ್ ಸಹಕಾರ ಬಂದ ಆಲ್ರೆಡಿ ಒಂದು ಪ್ರಮೋಷನ್ ಜಾಸ್ತಿ ಇನ್ವಾಲ್ವ್ ಆಗುತ್ತೆ ಸ್ಟಾರ್ಟಿಂಗ್ ಟ್ರಬಲ್ ఉన్నది ಅಂಚದಾಗ ಮಾತೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿದ್ವಿ ಆಯ್ನ ದಯಪಡ ತುಳು ಚಿತ್ರ ಉದ್ಯಮ ಎದುರಾದ ಮಿತ್ರರು ದಯಪಡ ಮಸ್ತ್ ಮತ್ತೆ ಬೇರೆ ಬೇರೆ ವಿಧಾನ ರೀತಿ ಉಂಟದೆ ಬೇರೆ ಬೇರೆ ಮೂವಿಲು ರನ್ನ ಒಂದೇ ಹೋಗ್ತದೆ ಮತ್ತೊಂದು ಗಿರಿಗಿರಿ ಬಂದು ಚಿತ್ರ ಬರ್ತದೆ ಭಾರಿ ಶೋ ಕೂಡ ಎದುರು ಬೈದಿತ್ತು ಜನಗಳು ಮಸ್ತ್ ವ್ಯಕ್ತಿ ಸಪೋರ್ಟ್ ಮಾಡಿ ಎದುರುಗಂತೀರಿ ಅಂಚನೆ ಒಂದು ಭಾರಿ ಒಂದು ಎಂಟೆ ಕಥೆ ಇತ್ತು ನಮ್ಮ ಅದಕ್ಕೆ ತಕ್ಕ ಕಾಮಿಡಿ ಇದ್ದದ್ದು ಒಂದು ಮಾಸ್
ಮೂವಿ ಅದು ಸೇರಿ ಮಲ್ತೇರಿ ಎಡ್ಡೆ ಒಂಜಿ ಸಾಂಗ್ ರಿಲೀಸ್ ಆಗ್ತದೆ ಶಿವಶಂಕರ ಬಂದು ದೇವೇಂದ್ರ ಅಂಚನೆ ಎಲ್ಲೇ ಒಂಜಿ ರೊಮ್ಯಾಂಟಿಕ್ ಸಾಂಗ್ ಒಂಜಿ ರಿಲೀಸ್ ಆಗೋದು ಅಂಚೆ ಮಾತಿರಲ್ಲ ಯೂಟ್ಯೂಬ್ಲ ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ ನಮ್ಮ ಆಯ್ನಾತ್ ಶೇರ್ ಮಾಡ್ತದೆ ಈ ಮೂವಿನ ಒಂಜಿ ಸಕ್ಸಸ್ ಮಾಡ್ಕೊಡ್ಲೇ ಬಂದು ಐಕೊಂದು ಒಂದೇ ಎಡ್ಡ ಉದ್ದೇಶ ಉಂಟು ಯಾಕಂದ್ರೆ ఎక్కువ ಲೋಕಲಿ ಕೂಡೂರು ಬಂದು ಮುಗಿದು ಆ ಕಾವು ಪ್ರದೇಶ ರೂಪದಲ್ಲಿ ఎక్కువ ಅಲ್ಪ ಆ ಸ್ಕೂಲ್ ದಾವಾಡ ಮಸ್ತ್ ಜೋಕ್ಲಿಗೆ ಹೆಲ್ಪ್ ಮಾಡ್ಕೊಂಡು ಬರುವಂತ ಯಾಕಂದ್ರೆ ಯಾವಾಗ ಮಧ್ಯಮ ವರ್ಗದ ಬರ್ತಿನಾಯಿ ಮಧ್ಯಮ ವರ್ಗದ ಬರ್ತದೆ ಎಂಕ್ಲೆ ಗೊತ್ತಿಲ್ಲ ನಮ್ಮ ಏತು ಬಂಗಡಿಗೆ ಕಲ್ಪ ಹೋಗ್ಬೋದಿರು ಎದುರ್ಬೋದು ಯಾರು ಲಂಡನ್ ಹೋತು ಐ ಡಿಡ್ ಮೈ MBA ಇನ್ ಲಂಡನ್ ಯುರೋಪ್ రెండు ಮೂರು ಕಂಟ್ರಿ ಅನ್ನೊಂದು ಆ 7 ವರ್ಷ HR ಅದು ಬೇರೆ ಮಾಡ್ತದೆ ನಾನು ಪಿರಬಾದ್ ಅದು ಹಿಂಗೆ ಗೊತ್ತು ನನಗೆ ಲೋನ್ ಕೊಡೋಲ್ಲ ಹಿಂಗೆ ಏತು ಬಂಗ ಆಗ್ತದೆ ಎಜುಕೇಷನ್ ಲೋನ್ ಬಂದು ಹಿಂಗೆ ಗೊತ್ತು ಸಾಧಾರಣ 1 ತಿಂಗಳು ಆಗ್ತದೆ ಅವಾಗ ಆ ಟೈಮ್ ಸುರೇಶ್ ಬಲ್ಲಾಲ್ ನಮ್ಮ ಆರ್ನಾಡಿ ಹೋದು ಓಕೆ ಹೋಪ್ಸ್ ಬಿಡ್ತಿದ್ದೆ ಅಂಚಂದ್ರೆ ಕಾರಣ ಹಿಂಗೆ ಫೋನ್ ಮಾಡ್ತಿದ್ದು ಲ್ಯಾಂಡ್ಲೈನ್ ಫೋನ್ ಮಾಡ್ತು ಬಲ ಆರೊಂದು ಕಸಿನ್ ಇರ್ತಿರಪ್ಪ ನಮ್ಮ ಇದ್ರಲ್ಲಿ ಅಂಚೆ 6 ಲೋನ್ ಮಾಡ್ತು ಕೊಡ್ತು ಅಂಚೆ ನನಗೆ ಆತ ಬಂಗದ ಸಿಚುವೇಶನ್ ಕೂಡ ಇಂಕ್ಲೂಡ್ ಉದ್ದೇಶದ ಇದು ಮಾಡ್ತಾ ಉದ್ದೇಶ ಬರ್ಪಣದಿಂದ ಕಾಸು ಲಾಭದ ಕಾಸು ಇಂಕ್ಲು ఆయన ಜೋಗ್ಲಿ ವಿದ್ಯಾಭ್ಯಾಸದಲ್ಲಿ ಕೊರೋಡು ಬಂದು ಇಂಕ್ಲೂಡ್ ಅವಳು ಇರ್ತಾಳೆ ಇಂಕ್ಲೂಡ್ ಆಸೆ ಯಾಕಂದ್ರೆ ಆಸೆ ಪ್ರತಿಯೊಬ್ಬರು ಸೊ ಅದಕ್ಕೋಸ್ಕರ ಮಾತೆಲ್ಲ ಸಪೋರ್ಟ್ ಮಾಡ್ಕೊಂಡು ಇಂಕ್ಲೂಡ್ ಆಶೀರ್ವಾದ ಮಾಡ್ತಾರೆ ನಿಮ್ಗೆ ಕೆಲವೊಂದಿಲ್ಲ ನಮ್ಮ ಕುಟುಂಬದ ಒಂದು ಒಳ್ಳೆ ಕಲಾ ಚಾತುರ್ಯ ಗೌರವ ಕೊಡೋಣ. ಅಂಚನೆ ತುಂಬುಗು ನಮ್ಮ RJ ರಶ್ಮಿ ಗುಳ್ಳಾರ್ ಆರ್ಲ ಈ ಬಗ್ಗೆ ಗೌರವ ಸ್ವೀಕಾರ ಮಾತನಾಡು ನಮ್ಮ ಹುಡುಗ ಈ ಪುತ್ತೂರು ದೂರದ ಬೆಂಗಳೂರಿನ ನಿಂತದನ್ನ ಕಲೆ ಚಾತುರ್ಯ ತೋಜಾದ ಅಲ್ಪ ಮೇಲ್ಕೋದು ಬೇರೆ ಅರೆಗಳ ಈ ಪುತ್ತೂರು ನಮ್ಮ ಗೌರವ ಕೊಡೋಲ್ಲ ನಮ್ಮ ಸಂಘದ ಸದಸ್ಯರು ಸೇರಿದರು. RJ ರಶ್ಮಿ ಗುಳ್ಳಾರ್ ಈ ಪುತ್ರರ ನಿಂಪುದ ಕಾಣಿಕೆ ಬಿಟ್ಟು ನಮ್ಮ ಈ ಒಂದು ಸದಸ್ಯರಾದ ಮಾರ್ಗದರ್ಶಕ ಯು ನಾರಾಯಣ ಆರ್ಲ ಈ ಗೌರವ ಸ್ವೀಕಾರ ಮಾಡಿಕೊಂಡು ಶ್ರೀಯುತ ಹಿರಿಯರ ನೆಚ್ಚಿನ ಯು ನಾರಾಯಣ ಜನಕ್ಕೆ ಈ ಪುತ್ರನು ಗೌರವ ಮಾಡಿಕೊಳ್ತಾರೆ ಮರ್ಮೇಶ ಪಡೆದ ಸ್ಟೇಜ್ ಬರೋದು. ಹಿರಿಯ ನಮ್ಮ ಸದಸ್ಯರಾದ ಮಾರ್ಗದರ್ಶಕರಾದ ಸ್ವಲ್ಪ ಸಮೇತ ಮೊದಲ This is a modulated voice. ಸ್ವಲ್ಪ ಹೊತ್ತು ಇದು ಬೇರೆ ಫ್ರೀಕ್ವೆನ್ಸಿಯನ್ನು ಕ್ರಿಯೇಟ್ ಮಾಡ್ತದೆ. 10 ನಿಮಿಷ ಬೇಕು. ಇದು ನನ್ನ ನ್ಯಾಚುರಲ್ ವಾಯ್ಸ್. ಇದನ್ನು ಕೇಳಿದಾಗ ನಿಮಗೆ ಒಬ್ಬ ಮನುಷ್ಯನ ಜೊತೆ ಮಾತಾಡೋದು ಹೌದಾ, ಒಬ್ಬ ವ್ಯಕ್ತಿ ಜೊತೆ ಇದ್ರ ಜೊತೆ ಮಾತಾಡ ಮೈಕ್ ಅಲ್ಲ ಅದ್ಯಾರು ಮಾತಾಡ್ತಾರೆ ನಾನಲ್ಲ ಮಾತಾಡ. ಸೊ ಯಾರಿಗೆಲ್ಲ ಮೈಕ್ ಬೇಕು ಬೆಳಕು ಬಳಸಿ ಎಲ್ಲ ಕೈ ಎತ್ತಿ. ನಾನು ಮೈಕ್ ಬಳಸೋದಿಲ್ಲ. 10 ನಿಮಿಷ. ಈಗ ಕಾರ್ಯಕ್ರಮ ಹೇಗೆ ಮಾಡಬೇಕು ಅಂತ ಯಾವುದೇ ರೂಪುರೇಷೆಗಳಿಗೆ ಯಾವುದು ವರ್ಕೌಟ್ ಆಗಿಲ್ಲ ಇಲ್ಲಿವರೆಗೆ. ನಾವು ಇದನ್ನು ಹೇಗೆ ಮುಂದುವರಿಸಬೇಕು, ಯಾರು ಏನು ಮಾಡಬೇಕು, ಯಾರು ಏನು ಮಾತಾಡಬೇಕು, ಯಾವುದು ಡಿಸೈಡ್ ಆಗಿಲ್ಲ. ದಿಸ್ ಇಸ್ ಅನ್ಡಿಸೈಡೆಡ್ ಪ್ರೋಗ್ರಾಮ್. ಬಹುಶಃ ಅಲ್ಲಿ ಏನೋ ನಡೆಯುತ್ತೆ, ನೀವೇನೋ ಕೇಳಿಸ್ಕೊತೀವಿ ಅಂತ ಇತ್ತೇ ಇರೋ. ನನಗೆ ಬೇಸಿಕಲಿ ಇದನ್ನು ಪೂರ್ತಿ ಬ್ರೇಕ್ ಮಾಡಬೇಕು ಅನ್ನೋದೇ ನಾನು 40 ವರ್ಷಗಳಿಂದ ಬ್ರೇಕ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಕರ್ತವ್ಯ ಅಂದರೆ ಒಂದು ಸಮಾಧಾನ. ಯಾರು ದೊಡ್ಡವರು ಅಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರೂ ಸಮಾನತೆ. ಅವರವರ ಕಾರ್ಯಕ್ಕೆ ಅವರವರ ಅನುಭವಕ್ಕೆ ಅನುಗುಣವಾಗಿ ಅವರು ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಸೊ ಪ್ರತಿ ಒಬ್ಬರಿಗೂ ಅವರದೇ ಆದ ಐಡೆಂಟಿಟಿ ಇದೆ. ಸರ್ಕಲ್ ಕೂತ್ಕೊಳ್ಳಿಕ್ಕೆ ಯಾಕೆ ಹೇಳ್ತಿದ್ರೆ 40 ವರ್ಷದ ಹಿಂದೆ ಕಲ್ಕತ್ತಾದ ಮಾತಲ್ ಸರ್ಕಾರ
ಇದು ಏನ ಮರ ಚಾಲು ಪ್ರತಿಯೊಬ್ಬರು ಕೂಡ ಈ ಸರ್ಕಲಲ್ಲಿ ಇಂಪಾರ್ಟೆಂಟ್ ಅಲ್ವಾ? ಈ ಸರ್ಕಲ್ ಎಲ್ಲಿ ಶುರು ಮಾಡ್ತಾರೆ? ಅಲ್ಲಿ ಶುರು ಮಾಡ್ತಾರೆ, ಇಲ್ಲಿ ಶುರು ಮಾಡ್ತಾ ಎಲ್ಲಿ ಶುರು ಮಾಡ್ತಾರೆ. ಸೊ ಇಲ್ಲಿ ಇಕ್ವಾಲಿಟಿ ಇದೆ. ನಾವು ಈ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು, ನಮ್ಮ ಸಂವಿಧಾನ ಹೇಳುತ್ತೆ ಎಲ್ಲರೂ ಈಕ್ವಲ್, ಎಲ್ಲರೂ ಸಮಾನರು, ಎಲ್ಲರೂ ಸಮಾನ ಹಕ್ಕಿದೆ. ಎಲ್ಲರೂ ಹಾಗೆ ಇರ್ತಿದ್ರು ಅನ್ನೋದಷ್ಟೇ ಬೇರೆ. ಆದರೆ ನಮ್ಮ ಸಂವಿಧಾನ ನಮಗೆ ಹೇಳಿದೆ ಎಲ್ಲರೂ ಸಮಾನರು, ಎಲ್ಲರಿಗೆ ಸಮಾನವಾಗಿ ಜೀವಿಸುವ ಹಕ್ಕಿದೆ. ಸೊ ಇಕ್ವಾಲಿಟಿ ಏನು ಹೇಳುತ್ತಾರೆ ಸರ್, ಈ ಸರ್ಕಲ್ನಲ್ಲಿ ಇನ್ನು ನಮ್ಮಲ್ಲಿ ಗೆಳೆಯರಾದ ಅರುಣ್ ಹೋಗಿದ್ದಾರೆ, ಆಮೇಲೆ ಆಚೆ ರಶ್ಮಿ ಹೋಗಿದ್ದಾರೆ. ಸೊ ಇವ್ರದ್ದು ಬೇರೆ ಬೇರೆ ಇದನ್ನು ಹೇಗೆ ನಡೆಸಬೇಕು ಅನ್ನೋದು ಡೌಟ್ ಇದೆ. ಸೊ ಬಹುಶಃ ನಾನು ಇದಾದ ನಂತರ ನಾನು ಹೋಗಿದ್ದೀನಿ. ನಾನೇನು ಮಾಡ್ಬೋದು ಅಂದರೆ, ನಾನು ಒಂದು ದಿವಸದಲ್ಲಿ ನಾಟಕ ಹೇಳ್ಕೊಳಕ್ಕಲ್ಲ, ಭಾಷಣ ಮಾಡೋದು ವೇಸ್ಟ್. ಭಾಷಣ ದಿನ ವೇಸ್ಟ್. ಏನಾದ್ರು ಮಾಡೋಕ್ಕಾಗತ್ತೆ ನಮಗೆ ಫಿಸಿಕಲಿ, ನಮ್ಮ ಒಳಗೆ ಏನಾದ್ರು ಆಟ ಆಡಲಿಕ್ಕಾಗತ್ತಾ, ಅಥವಾ ಏನಾದರೂ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಮಾಡ್ಕೊಳಕ್ಕಾಗತ್ತೆ, ಯೋಚನೆಗಳನ್ನ ಹಂಚಿಕೊಳ್ಳಿಕ್ಕಾಗತ್ತೆ. ಆಚೆಯವರೆಗೆ ನೀವು ಬೇಕಾದ್ರೆ ಏನು ಬೇಕಾದ್ರೆ ಪ್ರಶ್ನೆ ಕೇಳ್ಬೋದು, ಮಾತಾಡ್ಬೋದು. ನಾನು ಮಾತಾಡ್ತೀನಿ. ಹಲೋ, ನಮಸ್ಕಾರ. ಇವತ್ತು ನಾನು ಮಾತಾಡುವಂತಹ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಎಲ್ಲಿ ಹೋದ್ರೂ ಕೂಡ ಪರಿಸರದ ಬಗ್ಗೆ ನಾನು ಮಾತಾಡ್ತೀನಿ. ಆಡಿಬಲ್ ಅಲ್ವಾ? ಸ್ಟೇಜ್ ಫಿಯರ್ ಇರುತ್ತೆ, ಎಸ್ಪೆಷಲಿ ಮಕ್ಕಳಿಗೆ. ನಾನು ಕೂಡ ಆಂಕರ್ ಆಗಬೇಕು, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊಟ್ಟ ಮೊದಲನೇದಾಗಿ ಪೇರೆಂಟ್ಸ್ ರೋಲ್. ಇಲ್ಲಿ ಬಹಳಷ್ಟು ಮಂದಿ ಪೇರೆಂಟ್ಸ್ ಇರ್ತಾರೆ, ಅವರ ರೋಲ್ ಕಮ್ಯುನಿಕೇಶನ್ ಅಲ್ಲಿ ಅದನ್ನ ಆ ಕ್ವಶನ್ಗೆ ಓಕೆ ಇದು ಈ ರೀತಿ ಅಂತ ಹೇಳ್ಬೋದು ಕ್ಲಾರಿಫಿಕೇಶನ್ ಅನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡಬೇಕು. ಪೇರೆಂಟ್ಸ್ ಫಸ್ಟ್ ತಪ್ಪ ಅಲ್ಲೇ ಮಾಡ್ತಾರೆ. ಇವತ್ತು ಒಂದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಕಾರ್ಯಕ್ರಮವನ್ನ ಮಾಡಿರುವಂಥದ್ದು ನನಗೆ ಬಹಳಷ್ಟು ಅನುಭವ ಇದೆ. ಬಿಕಾಸ್ ನಾವು ಕೂಡ NGO-ದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಎಕ್ಸ್ಪೆಕ್ಟೆಡ್ ಮಕ್ಕಳು ಎಷ್ಟಿತ್ತು ನಾನೊಂದು ಇಮ್ಯಾಜಿನ್ ಮಾಡ್ತಾ ಇದ್ದೆ. ಅರುಣಾಳಲ್ಲಿ ಹೇಳಿದೆ ನೋಡಿ, ಇವತ್ತು ಮಕ್ಕಳು ಇಷ್ಟು ಮಂದಿ ಬರ್ಬೋದು, ಅಷ್ಟೇ ಮಕ್ಕಳು ಬಂದಿದ್ದಾರೆ. ಬಿಕಾಸ್ ನಮಗೆ ಫ್ರೀಯಾಗಿ ಎಜುಕೇಶನ್ ಕೊಟ್ಟರೆ ಬೇಡ. ಇಲ್ಲಿ ನನ್ನ ಮಕ್ಕಳು ಯಾರಿಗೂ ಸಹ ದೂಷಿಸೋದಿಲ್ಲ, ನಾನು ಪೇರೆಂಟ್ಸ್ಗೆ ದೂಷಿಸ್ತೀನಿ. ಬಿಕಾಸ್ ಪೇರೆಂಟ್ಸ್ ಈ ಒಂದಿಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದಾಗ ಅವರು ಇನಿಷಿಯೇಟಿವ್ ತೋರಿಸ್ಬೇಕಿತ್ತು. ಬರೀ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ ಫ್ರೀಯಾಗಿ. ಅದು ಚಂದ್ರಹಾಸ್ ಉಳ್ಳಾಲ್ ಬಹಳ ಪ್ರಸಿದ್ಧವಾದಂತಹ ಕಲಾವಿದರು. ನಾವೆಲ್ಲ ವೇಟ್ ಮಾಡ್ತಿದ್ವಿ. ಎಲೋಷಿಯಸ್ ಅಲ್ಲಿದ್ದಾಗ ಅವರು ಡ್ರಾಮಾ ಕಲಿಸ್ತಾ ಇದ್ರು. ನಾವು ವೇಟ್ ಮಾಡ್ತಾ ಇದ್ವಿ, ನಮ್ಮ ಊರಿನವರು ಅವರ ಒಂದು ಬೋಧನೆಯನ್ನು ಕೇಳುವಂತ ಅವಕಾಶ ಫ್ರೀಯಾಗಿ ಸಿಗ್ತಾ ಇದೆ. ಮಕ್ಕಳು ಬರ್ತಾ ಇಲ್ಲ, ಮಕ್ಕಳನ್ನ ಹೇಳಲ್ಲ, ಪೇರೆಂಟ್ಸ್ ಎಂಕರೇಜ್ ಮಾಡ್ತಾ ಇಲ್ಲ ನಮ್ಮ ಉಳ್ಳಾಲದಲ್ಲಿ. ಮೊಟ್ಟ ಮೊದಲನೇದಾಗಿ ಅದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಎಸ್, ಫಸ್ಟ್ ಆಗಿ ಸ್ಟೇಜ್ ಫಿಯರ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ, ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನು ಸ್ವೀಕರಿಸು, ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲಿ ಈಜು, ನಡೆಯುವಂತಹ ಇಚ್ಛೆ ಇದ್ದರೆ ಸನ್ಮಾರ್ಗದಲ್ಲಿ ನಡೆ, ಕೇಳುವಂತಹ ಉದ್ದೇಶ ಇದ್ದರೆ ಉಪದೇಶಗಳನ್ನ ಕೇಳು, ನುಂಗುವಂತಹ ಇಚ್ಛೆ ಇದ್ದರೆ ಸಿಟ್ಟನ್ನು ನುಂಗು. ಸ್ವಾಮಿ ವಿವೇಕಾನಂದ ಅವರು ಹೇಳಿರುವಂತಹ ಮಾತು. ಇಷ್ಟು ಮಾತನ್ನು ನಮ್ಮ ಮೈಂಡಲ್ಲಿ ಯಾವಾಗ ನಾವು ಇಟ್ಕೊಂಡು ಇಡ್ತೀವೋ ಅವತ್ತು ಲೈಫಲ್ಲಿ ಒಂದು ಬದಲಾವಣೆ ಆಗುತ್ತೆ. ಮನುಷ್ಯನ ಮೇನ್ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಕೋಪ, ಸಿಟ್ಟು. ಮಕ್ಕಳಿಗೆ ಈಗಲೇ ಸ್ಟಾರ್ಟ್ ಆಗಿದೆ. ಒಂದು 5th ಸ್ಟ್ಯಾಂಡರ್ಡ್ ಮಗು ಮಾತಾಡ್ತಾ ಇದೆ, ಡಿಗ್ರಿ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತಹ ಮಗು ಯಾವ ರೀತಿ ಮಾತಾಡುತ್ತೆ? ಯಾಕೆ ಕಾರಣ? ಅದಕ್ಕೂ ನಾನು ಆನ್ಸರ್ ಹೇಳ್ತೀನಿ. ನಮ್ಮ ಮನೆಯ ವಾತಾವರಣ. ಪೇರೆಂಟ್ಸ್ ಮಾತಾಡೋದನ್ನ ಒಬ್ಸರ್ವ್ ಮಾಡುತ್ತೆ, ಅದೇ ರೀತಿ ಆ ಮಕ್ಕಳು ಕಾಪಿ ಮಾಡೋದು. ನನ್ನ ಅಪ್ಪ ಆ ರೀತಿ ಮಾತಾಡ್ತಿದ್ದಾರೆ, ನನ್ನ ಅಮ್ಮ ಈ ರೀತಿ ನಾನು ಸಹ ಇದೇ ರೀತಿ ಮಾತಾಡ್ತೀನಿ. ಮನೆಯೇ ಮೊದಲ ಪಾಠಶಾಲೆ ಅಂತ ಅದಕ್ಕೋಸ್ಕರ ಹೇಳ್ತೀವಿ ನಾವು. ಸೊ ಹಾಗಾಗಿ ಮೌಲ್ಯ ಆಧಾರಿತವಾಗಿರುವಂತಹ ಮಾತು, ಕೋಪಗೊಳ್ಳದೆ, ಸಿಟ್ಟು ಜಾಸ್ತಿ ಇಟ್ಕೊಳ್ಳದೆ ಆ ಮನೆಯಲ್ಲಿ ಅಂತ ವಾತಾವರಣ ಇದ್ರೆ ಆಟೋಮೆಟಿಕ್ ಆಗಿ ಮಕ್ಕಳಲ್ಲಿ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಯಾವ ರೀತಿ ಹೇಳಿದೆ, ಈಗ ಮನೆಯಲ್ಲಿ ಪೇರೆಂಟ್ಸ್ ಯಾವ ರೀತಿ ಮಾತಾಡ್ತಾರೆ ಅದನ್ನೇ ಕಾಪಿ ಮಾಡ್ತಾರೆ ಮಕ್ಕಳು. ಸೊ ಕಮ್ಯುನಿಕೇಶನ್ ಬ್ಯಾಡ್ ಆಗಿ ಹೋಗ್ಬಾರ್ದು, ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು. ಒಂದು ಮಗುವಲ್ಲಿ ನಾನು ಮಾತಾಡ್ಕೊಂಡ್ರೆ, ಈಗ ಒಂದು 5 ನಿಮಿಷ ನಾನು ಮಗುವಲ್ಲಿ ಮಾತಾಡಿದ್ರೆ ಈ ಮನೆ ಯಾವ ಪೇರೆಂಟ್ಸ್ ಯಾವ ರೀತಿ ಮಾತಾಡ್ತಾರೆ, ರಿಲೇಟಿವ್ಸ್ ಹೇಗೆ, ಕಸಿನ್ಸಿಗೆ ಎಲ್ಲ ಫುಲ್ ಸ್ಟೋರಿ ಹೇಳ್ತಾರೆ. ಅದರಲ್ಲೇ ನಂಗೆ ಜಡ್ಜ್ ಮಾಡ್ಬೋದು. ಗಾಂಧೀಜಿಯವರು ಹೇಳಿದಾಗ ನಿನ್ನ ಫ್ರೆಂಡ್ಸ್ ತೋರಿಸು, ನಾನು ಹೇಳ್ತೀನಿ ನೀನು ಯಾರು ಅಂತ, ಆ ರೀತಿ. ಸೊ ಹಾಗಾಗಿ ಮನೆಯಲ್ಲಿ ಬಹಳ ಒಂದು ಉತ್ತಮವಾದಂತಹ ಶಿಕ್ಷಣವನ್ನ ಬೆಳೆಸಬೇಕಾಗತ್ತೆ. ಮೊದಲನೇದಾಗಿ ನಾನು ಹೇಳುವಂತ ಮಾತು, ಒಂದು ಕನ್ನಡಿ ಇರುತ್ತೆ. ನಮ್ಗೆ ಗುರು ನಾವೇ ಆಗಿರ್ತೀವಿ. ಮೊದಲನೇದಾಗಿ ಕನ್ನಡಿಯಲ್ಲಿ ಕೂತ್ಕೊಂಡು ಒಬ್ಬರೇ ಮಾತಾಡಿ. ಪೇರೆಂಟ್ಸ್ ಬೈದ್ರೂ ಪ್ರಾಬ್ಲಮ್ ಇಲ್ಲ. ಇಲ್ಲ ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ಪ್ರಾಕ್ಟೀಸ್ ಮಾಡೋದೇ ಅದೇ ರೀತಿ. ನಾನು ಮಾಡಿರೋದು ಅದೇ ರೀತಿ. ನಾನು ಗಿಡದಲ್ಲಿ ಮಾತಾಡ್ತಾ ಇದ್ದೆ ಚಿಕ್ಕದಿರುವಾಗ. ನನ್ನ ಪೇರೆಂಟ್ಸ್ ಹೇಳ್ತಾ ಇದ್ರು, ಏನೋ ಮಗುವಿಗೆ ಪ್ರಾಬ್ಲಮ್ ಇದೆ, ಯಾಕೆ ಹಿಂಗೆ ಮಾತಾಡ್ತಾ ಇದೆ.
ನಂಗೆ ಚೆನ್ನಾಗಿ ಕಾಣಲ್ಲ, ನಾನು ಹಿಂಗೆ ಕುತ್ಕೊಂಡು ಮಾತಾಡಬೇಕು. ಸೊ ನೀವು ನಿಮ್ಮನ್ನೇ ಕರೆಕ್ಟ್ ಮಾಡುವಂತಹ ಮೊದಲನೇ ಟೆಕ್ನಿಕ್ ಅಂದರೆ ಇದು. ನೀವು ನಿಮ್ಮನ್ನ ಇಂಪ್ರೂವ್ ಮಾಡುವಂಥದ್ದು. ಸಿಟ್ಟುಗೊಳ್ಬೇಡಿ. ಮಕ್ಕಳಿಗೆ ಈಗ ಮೇನ್ ಪ್ರಾಬ್ಲಮ್ ಅಂದರೆ ಸ್ವಲ್ಪ ಇರಿಟೇಟ್ ಆಗೋದು. ಪೇರೆಂಟ್ಸ್ ಏನಾದರೂ ಹೇಳಿದರೆ ಒಂಥರ ಇರಿಟೇಟ್ ಆಗೋ ಥರ ಮಾಡ್ತೀರಾ. ಮಕ್ಕಳಲ್ಲಿ ಸಿಟ್ಟು ಯಾವತ್ತು ನೀವು ಒಬ್ಸರ್ವ್ ಮಾಡ್ತೀರಾ ಪೇರೆಂಟ್ಸ್, ಇಮಿಡಿಯೇಟ್ಲಿ ಅದಕ್ಕೆ ಬ್ರೇಕ್ ಹಾಕಬೇಕು. ಬಿಡಬೇಡಿ ಅವ್ರಿಗೆ ಎದುರು ಆನ್ಸರ್ ಮಾಡೋದಕ್ಕೆ. ಅದಕ್ಕೆ ಏನು ನೀವೇನಾದರೂ ಕಠಿಣ ನಿರ್ಧಾರ ತೆಗೆದುಕೊಂಡು ಪ್ರಾಬ್ಲಮ್ ಇಲ್ಲ. ಆ ಟೈಮ್ಗೆ ಅಂದರೆ ನಾನು ಹಿಂಗೆ ಚಾಕ್ಲೇಟ್ ಕೊಡಲ್ಲ, ಆ ರೀತಿ ಒಂದು ಪನಿಷ್ಮೆಂಟ್ ಥರ ಚಾಕ್ಲೇಟ್ ಕೊಡಲ್ಲ ನಾನು ನಾಳೆ, ಹಾಗೆಲ್ಲ ಹೇಳೋದು. ಅವರು ಎದುರಾಗಿ ಮಾತಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾಕೆ ಅಂತ ಹೇಳ್ತೀನಿ. ನಿನ್ನೆ ಅಷ್ಟೇ ಫಾದರ್ ಮುಲಾಸ್ ಹಾಸ್ಪಿಟಲ್ಗೆ ನಾನು ಹೋದೆ. PUC ಓದ್ತಿರುವಂಥ ಒಂದು ವಿದ್ಯಾರ್ಥಿ ಡ್ರಿಂಕ್ಸ್ ಮಾಡ್ತಾ ಇದೆ. ತೀರಾ ಅತಿರೇಕ ಪರಿಸ್ಥಿತಿಯಲ್ಲಿದೆ ಆ ಮಗು. ನಾನು ಫಸ್ಟ್ ಆಗಿ ಬೈದದ್ದೇ ಅವರ ಪೇರೆಂಟ್ಸ್ಗೆ. ನೀವು ಹಣ ಕೊಟ್ಟ ಕಾರಣ ಅಲ್ವಾ ಈ ರೀತಿ ಆಗಿರೋದು. ಮಕ್ಕಳನ್ನ ಹಾಳು ಮಾಡೋದೇ ಪೇರೆಂಟ್ಸ್ ಬಹಳಷ್ಟು ಟೈಮಲ್ಲಿ. ಸೊ ಅಂತಹ ತಪ್ಪುಗಳನ್ನು ಮಾಡಬೇಡಿ. ಪಾಕೆಟ್ ಮನಿ ಎನ್ನುವಂಥ ಒಂದು ಏನಿದೆ, ನಾನು ಕಾಮರ್ಸ್ ಸ್ಟೂಡೆಂಟ್, ನಾವು ಒಂದು ಏನಿದ್ರು ಸಹ ಲೆಕ್ಕ ಹೇಳ್ತೀವಿ ಮನೆಯಲ್ಲಿ. ನಮ್ಗೆ ಆ ಕ್ರಮ ಇತ್ತು. ನನಗೆ ಇವತ್ತು 100 ರೂಪಾಯಿ ಕೊಟ್ಟೆ. ನನ್ನ ಪೇರೆಂಟ್ಸ್ ಕೇಳ್ತಾ ಇದ್ರು ಏನು ಮಾಡಿದ್ಯಾ. ಸೊ ಆ ಲೆಕ್ಕವನ್ನ ಮೊದಲನೇದಾಗಿ ಪೇರೆಂಟ್ಸ್, ಇದು ಮಕ್ಕಳಿಗೂ ಸಹ ಹೇಳ್ತಾ ಇದ್ದೀನಿ, ಅಮ್ಮ 10 ರೂಪಾಯಿ ಕೊಟ್ಟು ಶಾಪ್ ಕಳಿಸಿದ್ರೆ ಹೇಳ್ಬೇಕು ಅದಕ್ಕೆ ಲೆಕ್ಕ ಏನು ಅಂತ, ಏನಕ್ಕೆ ನೀ ಅದನ್ನು ಯೂಸ್ ಮಾಡಿದ್ಯಾ ಅಂತ. ಏನು ಹೇಳ್ತೀವಿ, ನಿಯತ್ತು ಅಂತ ಹೇಳ್ತೀವಲ್ಲ. ಸೊ ಈ ರೀತಿಯ ಬೆಳವಣಿಗೆ ಮನೆಯಲ್ಲಿ ಆಗಬೇಕು. ಫಸ್ಟ್ ಥಿಂಗ್ ಇಸ್, ನಾನು ಹೇಳಿರೋದು ಫಿಯರ್ ಅನ್ನ ಯಾವ ರೀತಿ ರಿಮೂವ್ ಮಾಡಬೇಕು. ಯಾವ ರೀತಿ ಫಸ್ಟ್ ಟೆಕ್ನಿಕ್ ನಾನು ಏನು ಹೇಳ್ಕೊಟ್ಟೆ, ಕನ್ನಡಿಯಲ್ಲಿ ನೋಡಿ ಏನು ಮಾಡಬೇಕು, ಮಾತಾಡಬೇಕು. ಯಾರು ಹೇಳ್ತೀರಾ? ಫಸ್ಟ್ ಟೆಕ್ನಿಕ್ ಯಾವ ರೀತಿ ನಾವು ಕಾನ್ಫಿಡೆನ್ಸ್ ಅನ್ನ ಇಂಪ್ರೂವ್ ಮಾಡಬೇಕು, ಮಾತಾಡಬೇಕು. ಕನ್ನಡಿಯಲ್ಲಿ ನೋಡಿ ನಮ್ಮನ್ನು ನಾವು ಕರೆಕ್ಟ್ ಮಾಡಬೇಕು. ಮಾತಾಡಬೇಕು. ಇವತ್ತಿನ ಪ್ರಾಕ್ಟೀಸ್ ಮಾಡ್ತೀಯಾ? ವೆರಿ ಗುಡ್. ಸೊ ಮಕ್ಕಳು ಎಷ್ಟು ಮಂದಿ ಪಾರ್ಟಿಸಿಪೇಟ್ ಮಾಡಿರೋದು ಇಂಪಾರ್ಟೆಂಟ್ ಅಲ್ಲ. ಒಂದು ಮಗು ಇವತ್ತು ಕಲ್ತದನ್ನ ಪ್ರಾಕ್ಟೀಸ್ ಮಾಡಿದ್ರೆ ದಟ್ಸ್ ಸಕ್ಸಸ್ಫುಲ್. ಈ ಒಂದು ಇವೆಂಟ್ ಏನಾಗಿದೆ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ಅನ್ಸುತ್ತೆ. ಯಾರಾದ್ರೂ ಮಾತಾಡೋದಕ್ಕೆ ತುಂಬಾ ಹುಷಾರಿದ್ದೀರಾ? ಇಲ್ಲಿ ಮಾತಾಡೋದಂದ್ರೆ ತುಂಬಾ ಇಷ್ಟ. ಏನ್ ಜಾಸ್ತಿ ಟಫ್ ಇದು ಕೊಡಲ್ಲ ನಾನು. ಬಾಬಾ ಹೇಳ್ತೀನಿ, ಏನ್ ಮಾತಾಡಕ್ ಕೊಡಲ್ಲ ಬಾ. ಸ್ಟೇಜ್ ಫಿಯರ್ ಮತ್ತೆ ಕಮ್ಯುನಿಕೇಶನ್ ಅಲ್ಲಿ ಏನದು ಇಂಪಾರ್ಟೆಂಟ್ ಥಿಂಗ್ ಈಸ್ ಸ್ಪಷ್ಟತೆ. ನಿಮಗೆ ಸ್ಪಷ್ಟತೆ ಬೇಕು. ರೋಲರ್ ಹೇಳು. ರೋಲರ್ ಕಂಟಿನ್ಯೂಸ್ ಆಗಿ ಹೇಳು. ರೋಲರ್ 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 ಓಕೆ, ವೆರಿ ಗುಡ್. ಕುತ್ಕೋ. ರೋಲರ್ ಅಂತ ಒಂದು ನಾನು ಹೇಳಿರೋದು ಅದೇನಾಗುತ್ತೆ ಅಂದ್ರೆ ನಮ್ಮ ನಾಲಿಗೆಗೆ ಎಕ್ಸಸೈಸ್ ಕೊಡೋದು. ಕೆಲವರು ಮಾತಾಡ್ತಾರೆ ಬಟ್ ಸ್ಟೇಜ್ ಅಲ್ಲಿ ಸ್ಪಷ್ಟತೆ ಇರೋದಿಲ್ಲ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ದೇ ವಾಂಟ್ ಟು ಸೇ ಲಾಟ್ಸ್ ಆಫ್ ಥಿಂಗ್ಸ್, ಬಟ್ ಆ ಒಂದು ಮಾತಿನ ಸ್ಪಷ್ಟತೆಯಿಂದ ಫೇಲ್ ಆಗ್ತಾರೆ. ಸೊ ಇಂಥ ಟೆಕ್ನಿಕ್ಸ್ ಅನ್ನ ಮಾಡಬೇಕು. ಬಾಮ, ಡಬಲ್ ಬಬಲ್ ಡಬಲ್ ಬಬಲ್ ಡಬಲ್ ಬಬಲ್ ಡಬಲ್ ಬಬಲ್ ಹೇಳು. ಡಬಲ್ ಬಬಲ್ ಡಬಲ್ ಬಬಲ್ ಡಬಲ್ ಬಬಲ್ ಡಬಲ್ ಬಬಲ್ ಡಬಲ್ ಬಬಲ್ ಡಬಲ್ ಬಬಲ್ ವೆರಿ ಗುಡ್. ಸೊ ಇಂಥ ಟೆಕ್ನಿಕ್ಸ್ ಅನ್ನ ಮಾಡೋದು. ಚಿಕ್ಕ ಮಕ್ಕಳಿರುವಾಗ ಆ ಒಂದು ಟೆಕ್ನಿಕ್ಸ್ ಅನ್ನ ಮಾಡಬೇಕು. ಮಗು PUC ಆದ್ಮೇಲೆ ಇದ್ಯಾಕಪ್ಪ ಈ ರೀತಿ ಮಾತಾಡ್ತಾ ಇದ್ದಾರೆ, ಇಲ್ಲ. ನಾನು ಅದಕ್ಕೆ ಹೇಳಿದ್ದು ಮನೆಯಲ್ಲಿ ಯಾಕೆ ಮೊದಲ ಪಾಠಶಾಲೆ ಆಗ್ಬೇಕು ಅಂತ ಹೇಳಿದ್ರೆ ಇಂಥ ಟೆಕ್ನಿಕ್ಸ್ ಅನ್ನ ಸ್ಟಾರ್ಟ್ ಮಾಡಬೇಕು. ರೋಲರ್ 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 ರೋಲರ್. ಈಗ ಸ್ಟೇಜ್ಗೆ ಹೋಗೋ ಮುಂಚೆ ನಮ್ ಕೆಲವೇ ಕಟ್ಟುತ್ತೆ ಅಂದ್ರೆ ತುಂಬಾ ಸ್ಕ್ರಿಪ್ಟ್ ಇರುತ್ತೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಇಂಥ ಬೇಸಿಕ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತೀನಿ. ರೋಲರ್ 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 ರೋಲರ್. ಆಗ ನಮ್ಗೆ ಏನೋ ಒಂದು ಎಕ್ಸಸೈಸ್ ತರ ಆಗುತ್ತೆ. ಡಬಲ್ ಬಬಲ್ ಡಬಲ್ ಬಬಲ್ ಡಬಲ್ ಬಬಲ್ ಡಬಲ್ ಬಬಲ್ ಈ ರೀತಿ. ಸೊ ಇಂಥ ಟೆಕ್ನಿಕ್ಸ್ ಅನ್ನ ನಾವು ಯೂಸ್ ಮಾಡ್ತಾ ಹೋದ್ರೆ ಮಕ್ಕಳ ಒಂದು ಏನಿದೆ ಟಂಗ್ ಮಾತಾಡುವ ಒಂದು ಸ್ಪಷ್ಟತೆ ಆಟೋಮೆಟಿಕ್ ಆಗಿ ಬರುತ್ತೆ. ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ ಇಂಥದ್ದು. ಸೊ ನಾಲ್ಗೆ ನಾವು ಆದಷ್ಟು ಎಕ್ಸರ್ಸೈಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು. ಎನದರ್ ಥಿಂಗ್ ಈಸ್ ಬುದ್ಧಿವಂತಿಕೆ. ನೀವು ಯಾವಾಗ ಮಾತಾಡಕ್ ಸಾಧ್ಯತೆ ಇದೆ? ಒಂದು ವ್ಯಕ್ತಿ ಪುಸ್ತಕ ಓದಿದ್ರೆ ಅಥವಾ ಒಂದು ವ್ಯಕ್ತಿ ಟಿವಿಯಲ್ಲಿ ಯಾವುದಾದ್ರೂ ಒಂದು ಡ್ರಾಮಾ ಪ್ರೋಗ್ರಾಮ್ ಅನ್ನು ನೋಡಿದ್ರೆ ಅಥವಾ ಶಾಲೆಯಲ್ಲಿ ಯಾವುದೇ ರೀತಿಯ ಒಂದು ಥಿಂಗ್ಸ್ ಟೀಚರ್ಸ್ ಮಾಡಿರ್ತಾರ ಆ ಟಾಪಿಕ್ ಅನ್ನ ಮನೆಯಲ್ಲಿ ಮಾತಾಡೋದು. ಸ್ಪಷ್ಟತೆ, ಜ್ಞಾನ. ಈ ಜ್ಞಾನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಲೆಜ್ ಅನ್ನ ನಾವು ಕಲಿಬೇಕು. ನಾಲೆಜ್ ಇದ್ರೆ ಮಾತ್ರ ಆ ಒಂದು ವ್ಯಕ್ತಿ, ಆ ಮಗು, ಆ ಒಂದು ಯಾರೇ ಆಗಿರ್ಲಿ ಅವರು ಸ್ಟೇಜಲ್ಲಿ ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಸೊ ಹೀಗಾಗಿ ಈ ಒಂದು ನಾಲೆಜ್ ಅನ್ನ ಮಕ್ಕಳು ಇಂಪ್ರೂವ್ ಮಾಡಬೇಕು. ಗೊತ್ತಾಯ್ತಾ? ಸೊ ಹೀಗಾಗಿ ಪ್ರತಿದಿನ ಯಾವ್ದಾದ್ರು ಪುಸ್ತಕ, ಈಗ ಕುವೆಂಪು ಅವ್ರ ಬಗ್ಗೆ ಹೇಳಿದ್ರು
ಪರಿಸ್ಥಿತಿ ಈಗ ಆಗಿದೆ. ಬಿಕಾಸ್ ಪುಸ್ತಕ ಓದಲಿಕ್ಕೆ ಯಾರಿಗೂ ಬೇಡ, ಟಿವಿ ನೋಡಬೇಕು, ಯೂಟ್ಯೂಬ್ ನೋಡಬೇಕು, ಫೇಸ್ಬುಕ್ ನೋಡಬೇಕು, ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ ಓದಬೇಕು. ಪ್ರತಿ ಮಕ್ಕಳಲ್ಲಿ ಈಗ ಕೇಳಿದ್ರು ಸಹ ಹೇಳ್ತಾರೆ ಫೇಸ್ಬುಕ್ ಬಗ್ಗೆ, ವಾಟ್ಸಪ್ ಬಗ್ಗೆ. ಬಿಕಾಸ್ ಏನಾಗಿರೋದು, ಮಕ್ಕಳನ್ನ ಹಾಳು ಮಾಡಿರೋದು ಮನೆಯಲ್ಲೇ ಇದ್ದಾರೆ ಆ ಜನ. ಸೊ ಹಾಗಾಗಿ ಮತ್ತೊಂದು ಕಿವಿ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಪೇರೆಂಟ್ಸ್ ಮಕ್ಕಳ ಕೈಯಲ್ಲಿ ಫೋನನ್ನು ಕೊಡಬೇಡಿ. ಮೊದಲನೇದಾಗಿ ತಪ್ಪು ಮಾಡೋದು ಪೇರೆಂಟ್ಸ್ ಫೋನನ್ನು ಕೊಡೋದು. ನೀವು ಕೊಟ್ಟಿದ್ದೀರಾ ಹೇಳಿ? ಎಲ್ಲ ಗೊತ್ತಿದೆ ನೋಡಿ, ಹೋಗ್ತಾ ಇದ್ದಾರೆ ಪೇರೆಂಟ್ಸ್. ಈ ಮೊಬೈಲ್ ಎನ್ನುವಂಥದ್ದು ಮೊದಲ ಶತ್ರು ಆಗಿದೆ ಈಗ ಮಕ್ಕಳಲ್ಲಿ. ಓದೋದೇ ಇಲ್ಲ, ಎಕ್ಸಾಮ್ ಟೈಮ್ಗೂ ಕೂಡ ಅವರಿಗೆ ಆ ಫೋನಲ್ಲಿ ಅದು ಎಡಿಕ್ಷನ್ ತರ ಆಗಿದೆ. ನಾ ಹೇಗೆ ಹೇಳಿದೆ, ನಿನ್ನೆ ಒಬ್ಬರು ಡ್ರಿಂಕ್ಸ್ ಕೇಸ್ಗೆ ನಾನು ಹೋಗಿರೋದು. ಅವರು ಬಹಳ 5-6 ವರ್ಷಗಳಿಂದ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಈಸ್ ಎಡಿಕ್ಟೆಡ್ ಟು ದ್ಯಾಟ್. ಎಡಿಕ್ಷನ್ ಅಂದ್ರೆ ಅದು ಒಂದು 5 ವರ್ಷಕ್ಕಿಂತ ಕ್ರಾಸ್ ಆದರೆ ಅದು ಎಡಿಕ್ಷನ್ ಆಗುತ್ತೆ. ಮಕ್ಕಳು ಏನು ಫೋನಲ್ಲಿ ಹಿಂಗೆ ಮಾಡ್ತಾ ಇರ್ತಾರೆ, ಇಟ್ಸ್ ಎಡಿಕ್ಷನ್. ಇಫ್ ಇಟ್ಸ್ ಕ್ರಾಸ್ 5 years ಇಟ್ಸ್ ಎಡಿಕ್ಷನ್. ಸೊ ಪೇರೆಂಟ್ಸ್ ತಿಳ್ಕೊಳ್ತಾರೆ ಅವ್ರು ಆಟ ಆಡೋದು ಅಂತ, ಬಟ್ ಅವರಿಗೆ ಆ ಫೋನ್ ಇಲ್ಲದೆ ಆಗೋದಿಲ್ಲ. ನೀವು ಬೇಕಿದ್ರೆ ಟ್ರೈ ಮಾಡಿ, ಒಂದು ದಿನ ನನ್ನ ಒಳಗೆ ಇಟ್ಕೊಳ್ಳಿ, ಆ ಮಗು ಫೋನ್ ಕೇಳದಿದ್ರೆ ಹೇಳಿ ನಂಗೆ ಬೇಕು, ಯಾಕೆ ಗೊಬ್ಬೋಡು ಅಂತ ಕೇಳ್ತಾನೆ. ಅದು ಫೋನಲ್ಲಿ ಆ ಯೂಟ್ಯೂಬಲ್ಲಿ ನೋಡೋದು, ಅದಕ್ಕಿಂತ ಮನೆಯಲ್ಲೇ ಒಂದು ಸುತ್ತಲೂ ಕೂತ್ಕೊಂಡು ಒಂದು ಊಟ ಮಾಡೋದು, ಒಟ್ಟಿಗೆ ಊಟ ಮಾಡೋದು, ಅಲ್ಲೇನಾದ್ರೂ ಒಂದು ಜೋಕ್ಸ್ ಮಾತಾಡೋದು, ಇಂಥದ್ದು ಮಾಡಿದ್ರೆ ಮೊಬೈಲ್ ಬದಲಿಗೆ ನಾನು ಹೇಳ್ತಾ ಇರೋದು ಇಂಥ ಚಿಕ್ಕ ಚಿಕ್ಕ ಟೆಕ್ನಿಕ್ ಆಟೋಮೆಟಿಕ್ ಆಗಿ ಇಂಪ್ರೂವ್ ಮಾಡುತ್ತೆ ಮಕ್ಕಳ ಕಮ್ಯುನಿಕೇಶನ್ ಅನ್ನ ಮತ್ತೆ ಸ್ಟೇಜ್ ಫಿಯರ್ ಅನ್ನ. ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಯಾರಾದ್ರೂ ಒಬ್ರು ಒಳ್ಳೆ ಮಾತಾಡೋರು ಇದ್ದಾರ? ಒಂದು 5 lines ಸಾಕು, ಕಾನ್ಫಿಡೆಂಟ್ ಆಗಿ ಮಾತಾಡ್ಬೇಕು. ಬಾ ಅಮ್ಮ, ಬಾ ಬಾ ಹೇಳ್ತೀನಿ. ಹಾಡ್ತೀಯಾ? ಒಂದು ಒಳ್ಳೆ ಹಾಡು ಕಾನ್ಫಿಡೆನ್ಸ್ ಇಂದ ಹಾಡ್ಬೇಕು ನೀನು. ಎಸ್, ಯಾರಿಲ್ಲ ಇಲ್ಲಿ? ಯಾರಿಗೆ ಏನು ಗೊತ್ತಿಲ್ಲ ಅಂತ ಥಿಂಕ್ ಮಾಡಿ. ಏನು ಗೊತ್ತಿಲ್ಲ, ನಿಂಗೊಬ್ಳಿಗೆ ಎಲ್ಲ ಗೊತ್ತಿದೆ. ತುಂಬಾ ಚೆನ್ನಾಗಿ ಹಾಡ್ತೀಯ ನೀನು. ಎಸ್, ಹಾಡ್ತೀಯಾ? ಅವಳು ಸಿಂಗರ್ ಹಾಡ್ತಾಳೆ ಅವಳು. ಹೌದಾ? ವೆರಿ ಗುಡ್. ಸ್ವಲ್ಪ ಎನ್ಕರೇಜ್ ಮಾಡಿ. ಅವರೆಲ್ಲ ಕ್ಲಾಪ್ಸ್ ಹೊಡಿತಾ ಇದ್ದಾರೆ, ಮರ್ಯಾದೆ ಉಳಿಸ್ಬೇಕು. ಕರ್ತಿದ್ದೀನಿ ನಾನು. ಎಸ್ ಮಾ, ಹಾಡು. ಎಸ್. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ. ನಾವು ನೀವು ಅವರೆಲ್ಲರೂ. ನಾವು ನೀವು ಅವರೆಲ್ಲರೂ. ಭೂಮಿ ತಾಯಿಯು ಒಂದೇ, ಹರಿವ ಜಲ ಒಂದೇ. ಭೂಮಿ ತಾಯಿಯು ಒಂದೇ, ಹರಿವ ಜಲ ಒಂದೇ. ಬೀಸುವ ಗಾಳಿ ಒಂದೇ, ಜನಿಸುವ ಮನುಕುಲ ಒಂದೇ. ಬೀಸುವ ಗಾಳಿ ಒಂದೇ, ಜನಿಸುವ ಮನುಕುಲ ಒಂದೇ. ನಾವು ನೀವು ಅವರು ಇವರು. ನಾವು ನೀವು ಅವರು ಇವರು. ಎಲ್ಲರೂ ಒಂದೇ ಒಂದೇ, ಎಲ್ಲರೂ ಒಂದೇ ಒಂದೇ. ಭಾರತಾಂಬೆಯ ಹೆಮ್ಮೆಯ ಮಕ್ಕಳು ನಾವು ನೀವು ಅವರೆಲ್ಲರೂ. ಭಾರತಾಂಬೆಯ ಹೆಮ್ಮೆಯ ಸೊ ಆ ಮಗುವಿಗೆ ಕಾನ್ಫಿಡೆನ್ಸ್ ಇತ್ತು, ಎಸ್ ನಂಗೆ ಈ ಹಾಡು ಬಾಯ್ ಹಾಡಕ್ಕೆ ಚೆನ್ನಾಗಿ ಗೊತ್ತಿದೆ ಅಂತ. ಏನದೊಂದು ಥಿಂಗ್ ತುಂಬಾ ಖುಷಿಯಿಂದ ಎಂಜಾಯ್ ಮಾಡ್ತಾ ಆ ಮಗು ಹಾಡ್ತು. ಮತ್ತೊಂದು ಥಿಂಗ್, ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಕ್ಲಾಪ್ ಅಲ್ಲಿ. ಇದೇ ಬೇಕಿರುವಂಥದ್ದು. ಒಂದು ಸ್ಟೇಜ್ ಫಿಯರ್ ಅವಾಯ್ಡ್ ಆಗಬೇಕು ಅಂತ ಹೇಳಿದ್ರೆ ಮಗುವಿಗೆ ಮೊದಲನೇದಾಗಿ ಅವರಿಗೆ ಕಾನ್ಫಿಡೆನ್ಸ್ ಇರಬೇಕು. ಆ ಹಾಡ್ ನನಗೆ ಚೆನ್ನಾಗಿ ಬರುತ್ತಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಥಿಂಗ್ ಇಸ್ ತುಂಬಾ ಸ್ಪಷ್ಟತೆಯಿಂದ ತುಂಬಾ ಚೆನ್ನಾಗಿ ಕೂಲಾಗಿ ಹಾಡಿದ್ಲು. ಬಿಕಾಸ್ ಅವಳಿಗೆ ಅವಳ ಮೇಲೆ ಕಾನ್ಫಿಡೆನ್ಸ್ ಇದೆ, ಎಸ್ ಇದನ್ನ ನಾನು ಚೆನ್ನಾಗಿ ಹಾಡ್ತೀನಿ ಅಂತ. ಆನ್ ಸ್ಪಾಟ್ ಹೇಳ್ತೀನಿ. ಆಕ್ಚುಲಿ ತುಂಬಾ ಮಂದಿಗೆ ಭಯ ಆಗುತ್ತೆ, ಇದು ಕಾಮನ್. ಸಡನ್ ಆಗಿ ಈಗ ಹೇಳಿದ್ರೆ ಎಷ್ಟೇ ಟಾಪಿಕ್ಸ್ ಆಗಿರಲಿ, ಸಡನ್ ಆಗಿ ಹೇಳಿದ್ರೆ ತುಂಬಾ ಭಯ ಆಗುತ್ತೆ. ಓಕೆ, ಸೊ ಆದ್ರೂ ತುಂಬಾ ಚೆನ್ನಾಗಿ ಅವ್ರು ಹಾಡಿದ್ರು. ಸೊ ಇದೆಲ್ಲ ಮಕ್ಕಳಿಗೂ ನಾನು ಹೇಳುವಂಥದ್ದು, ನೀವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀರಾ ಸ್ಟೇಜಲ್ಲಿ ಹೋಗಿ, ಆ ಟಾಪಿಕ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕಾಗತ್ತೆ. ನಾವು ಒಂದು ಟೆಕ್ನಿಕ್ ಹೇಳಿದೆ ಅಲ್ವಾ, ಡಬಲ್ ಬಬಲ್, ಕೆಂಪು ಕುಂಕುಮ, ಇಂಥದ್ದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸ್ಪಷ್ಟತೆ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕಮ್ಯುನಿಕೇಶನ್. ಮಕ್ಕಳಿಗೆ ಏನಾದರೂ ಕ್ವಶನ್ಸ್ ಕೇಳಿದ್ರೆ ಅದನ್ನ ಯಾವತ್ತೂ ಕೂಡ ಪೇರೆಂಟ್ಸ್ ಬ್ರೇಕ್ ಮಾಡಬೇಡಿ. ಸ್ವಲ್ಪ ರೇಡಿಯೋ ಬಗ್ಗೆ ಮಾತಾಡಲ್ಲ, ಬಟ್ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಒಂದು PUC ಲೆವೆಲ್ ಆದರೆ ಪ್ರಾಬ್ಲಮ್ ಇರ್ತಿರಲಿಲ್ಲ, ಬಟ್ ಸ್ಟಿಲ್ ನಾನು ಹೇಳ್ತೀನಿ. ಭಾಳಷ್ಟು ಮಂದಿ ರೇಡಿಯೋವನ್ನು ಕೇಳಿರ್ತಾರೆ, ಭಾಳಷ್ಟು ಮಂದಿಗೆ ಆಸಕ್ತಿ ಇದೆ ರೇಡಿಯೋ ಫೀಲ್ಡ್ಗೆ ಹೋಗಬೇಕು ಅಂತ. ರೇಡಿಯೋ ಫೀಲ್ಡ್ಗೆ ಹೋಗಬೇಕು ಅಂತ ಹೇಳಿದ್ರೆ ನೀವು ಯಾವ ಭಾಷೆ ಮಾತಾಡ್ತೀರಾ ಅದರ ದುಪ್ಪಟ್ಟು
ಏನು ಹೇಳೋದು, ನಾಲೆಜು, ಸ್ಪಷ್ಟತೆ, ಫಾಸ್ಟ್ ಎಲ್ಲ ಇರಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಟೈಮ್ ಆಗಿದೆ ಎಕ್ಸಾಕ್ಟ್ಲಿ 1 ಗಂಟೆ. ನಮ್ಮ ರೆಡ್ ಕ್ಲಾಕ್ ಅಲ್ಲಿ ಕೇಳ್ತಾ ಇದ್ರೆ ಮಂಗಳೂರಿನ ಫೇವರಿಟ್ ರೇಡಿಯೋ ಸ್ಟೇಷನ್ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ಅಲ್ಲಿ ಮಾತಾಡ್ತಾ ಇರೋದು ನಿಮ್ಮ ಸ್ಮೈಲಿ ಗರ್ಲ್ RJ ರಶ್ಮಿ. ಎಸ್, ಇವತ್ತು ಯಾವ ದಿನ? ಇಂಡಿಪೆಂಡೆನ್ಸ್ ಡೇ ಅಲ್ವಾ? 32,87,262 ಕಿಲೋಮೀಟರ್ ಸ್ಕ್ವೇರ್ ಏರಿಯಾ, 5,68,000 ವಿಲೇಜಸ್, 6,400 ಕಾಸ್ಟ್, 1,680 ಲ್ಯಾಂಗ್ವೇಜಸ್, 619 districts, 29 major festivals, 29 states, one India, being the 10th largest economy, 7th largest country, one India. ಹೌದು ಸ್ನೇಹಿತರೆ, ನಾವು ಭಾರತೀಯರು ಸರ್ವೇ ಜನ ಸುಖಿರಾಮವಂತೆ ಎನ್ನುವಂಥ ಸಂಸ್ಕೃತಿ ನಮ್ಮದು. ಕಾಯಕವೇ ಕೈಲಾಸ ಎನ್ನುವಂಥ ಕರ್ಮಭೂಮಿ ನಮ್ಮ ಭಾರತ. ಭಾರತ ಪುಣ್ಯ ಕರ್ಮ ಪವಿತ್ರ ಭೂಮಿ. ಇಂತಹ ಪವಿತ್ರವಾದಂಥ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ. ನಿಜಕ್ಕೂ ನಮ್ಮ ಜೀವನ ಸಾರ್ಥಕ ಎನಿಸ್ತದೆ. ನಮ್ಮ ದೇಶ, ನಮ್ಮ ಇಂಡಿಯಾ ಅಂತ ಹೇಳಿದ್ರೆ ನಿಮಗೆ ನೆನಪಾಗುವಂತ ಹಾಡು ಯಾವುದು? ಕಾಲ್ ಮಾಡಿ 42669335. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡು ನಮ್ಮ ದೇಶದ ಬಗ್ಗೆ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಕೇಳ್ತಾರೆ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ. ಮಸ್ತ್ ಮಜಾ ಮಾಡಿ. ಸೊ ರೇಡಿಯೋದಲ್ಲಂದ್ರೆ ಈ ರೀತಿ ನಾವು ಮಾತಾಡಬೇಕಾಗತ್ತೆ. ಸೊ ನಾ ಇಷ್ಟು ಫಾಸ್ಟ್ ಆಗಿ ಮಾತಾಡಬೇಕು ಅಂತ ಯಾರಿಗೂ ಸಹ ಹೇಳಕ್ ಹೋಗಲ್ಲ. ಜಸ್ಟ್ ಐಡಿಯಾ ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ರೇಡಿಯೋ ಫೀಲ್ಡ್, ಈಗ ನೀವು ಆಂಕರ್ ಆಗಬೇಕು ಅಂತ ಹೇಳಿದ್ರೆ, ಈಗ ನಾನೀಗ ಮಾತಾಡ್ತಾ ಇದ್ದೀನಿ ಎಲ್ಲ ಪಾಸ್ ತಗೊಂಡು ಮಾತಾಡ್ಬೋದು, ನಿಮ್ಮ ಕೈಯಲ್ಲಿ ಏನಾದರೂ ಎಕ್ಸ್ಪ್ರೆಷನ್ ಮಾಡ್ಕೊಂಡು ಏನಾದರೂ ಮಾಡ್ಬೋದು. ಬಟ್ ರೇಡಿಯೋದಲ್ಲಿ ತಪ್ಪು ಮಾಡುವಂಗಿಲ್ಲ. ಯಾವುದೇ ರೀತಿಯ ಅಂದ್ರೆ ನಾನು ಇವರು ಪದ್ಮನಾಭ ಸೂರಲ್ಲೂ ಮಾತಾಡ್ತೀನಿ, ನಾನು ಭಾಗ್ಯಲಕ್ಷ್ಮಿಯಲ್ಲೂ ಮಾತಾಡ್ತಿದ್ದೀನಿ. ಅವರವರು ತಿಳ್ಕೊಳ್ತಾ ಇದ್ದಾರೆ, ಅವರು ಈ RJ ಆ ವ್ಯಕ್ತಿಯಲ್ಲೇ ಮಾತಾಡ್ತಿದ್ದಾರೆ. ಆ ರೀತಿಯ ಒಂದು ಫೀಲ್ ಕ್ರಿಯೇಟ್ ಆಗುತ್ತೆ ರೇಡಿಯೋ ಮಾಧ್ಯಮದಲ್ಲಿ. ಬಟ್ ಸ್ಟೇಜಲ್ಲಿ ಆದ್ರೆ ನಾ ಎಲ್ಲರಲ್ಲೂ ಮಾತಾಡ್ತಾ ಇದ್ದೀನಿ. ಈ ರೀತಿ ಆಗುತ್ತೆ. ಎಲ್ಲಾದ್ರೂ ಡೈಲಾಗ್ ಮರ್ತೋಯ್ತು ಏನಾದ್ರೂ ಹೇಳ್ಕೊಂಡು ಕವರ್ ಮಾಡ್ಬೋದು. ಬಟ್ ರೇಡಿಯೋ ಮಾಧ್ಯಮದಲ್ಲಿ ಆ ರೀತಿ ಅಲ್ಲ. ಯಾರಿಗಾದ್ರೂ RJ ಆಗ್ಬೇಕು ಅಂತ ಹೇಳುವಂತ ಆಸಕ್ತಿ ಇದ್ರೆ ಮೊದಲನೇದಾಗಿ ಹೇಳ್ತೀನಿ, ಬಹಳ ಕಮ್ಮಿ ಆಪರ್ಚುನಿಟೀಸ್ ಇರೋದು ಆ ಒಂದು ಫೀಲ್ಡ್ ಅಲ್ಲಿ. ಆಂಕರ್ಸ್ ಬಹಳಷ್ಟು ಮಂದಿ ಆಗ್ಬೋದು. ಬಟ್ ಸ್ಟೇಜ್ ಅಲ್ಲಿ ಆ ಸ್ಟುಡಿಯೋದ ಒಳಗಡೆ ಒಬ್ಬರೇ ಇರ್ತೀರಾ, ಯಾರು ಸಹ ನಿಮ್ಗೆ ಕಂಟ್ರೋಲ್ ಮಾಡಲ್ಲ. ಸೋ ಮೆನಿ ಫೇಡರ್ಸ್ ಇರುತ್ತೆ. ಒಂದು ಹಾಡನ್ನ ಪ್ಲೇ ಮಾಡೋದು, ನಾನು ಯಾವುದೋ ಒಂದು ಲಿಸ್ನರ್ಸ್ ಅಲ್ಲಿ ಮಾತಾಡ್ತಾ ಇರ್ತೀನಿ, ಆ ಲಿಸ್ನರ್ನ ಮಾತಿಗೆ ತಕ್ಕದಾಗಿ ಹಾಡನ್ನ ಪ್ಲೇ ಮಾಡೋದು, ಆ ಮಾತಿನ ಜೊತೆಗೆ ನಾನು ಆ ಮೆಕ್ಯಾನಿಕಲ್ ಅಲ್ಲಿ ಏನು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಅದನ್ನ ನಾನು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಸ್ವಲ್ಪ ಕ್ಲಿಷ್ಟವಾಗಿದೆ, ಬಟ್ ತುಂಬಾ ಆಸಮ್ ಫೀಲ್ಡ್ ಅಂತ ಹೇಳ್ಬೋದು. ಬಿಕಾಸ್ ಪ್ರತಿದಿನ ನೀವು ಕಲಿತಾ ಇರ್ತೀರಾ. ನಂದು ಯಾವ ಫೀಲ್ಡ್ ಆಗಿತ್ತು ಅಂತ ಹೇಳಿದ್ರೆ ಚಿತ್ರರಂಗ ಆಗಿತ್ತು, ಫಿಲ್ಮ್ ಇಂಡಸ್ಟ್ರಿ ಆಗಿತ್ತು. ತುಳು ಫಿಲ್ಮ್ ಇಂಡಸ್ಟ್ರಿ ಬಹಳಷ್ಟು ಕಲಾವಿದರನ್ನ ಇಂಟರ್ವ್ಯೂ ಮಾಡುವಂಥ ಅವಕಾಶ. ಅದೇ ರೀತಿ ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲ ಮ್ಯೂಸಿಕ್ ಕಂಪೋಸರ್ಸ್, ಲಿರಿಸಿಸ್ಟ್ ಆಗಿರ್ಬೋದು ಅಥವಾ ಚಿತ್ರರಂಗದವರಾಗಿರ್ಬೋದು, ಅವರ ಬಗ್ಗೆ ಇಂಟರ್ವ್ಯೂ ಮಾಡೋದು, ಅವ್ರ ಜೊತೆ ಇಂಟರ್ವ್ಯೂ ಮಾಡುವಂಥ ಒಂದು ಅವಕಾಶಗಳ ಅದಾಗಿತ್ತು. ಸೊ ಹಾಗಾಗಿ ನೀವು ಆ ಫೀಲ್ಡಲ್ಲಿ ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಇಂಟ್ರೆಸ್ಟ್ ಬೇಕು. ಇಂಟ್ರೆಸ್ಟೇ ಇಲ್ಲ, ಫಿಲ್ಮೇ ನೋಡಲ್ಲ ನಾನು, ನಂಗೆ ಮ್ಯೂಸಿಕ್ ಬಗ್ಗೆ ಗಂಧಗಳೇ ಗೊತ್ತಿಲ್ಲ, ನಾನು RJ ಆಗ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಸೊ ಯಾರಿಗಾದ್ರೂ ರೇಡಿಯೋ ಫೀಲ್ಡ್ RJ ಆಗಬೇಕು ಅಂತ ಹೇಳಿದ್ರೆ ಪ್ರಿಪರೇಷನ್ಸ್ ಮಾಡಬೇಕು. ಅವರನ್ನ ಇದು ಮಾಡೋದು. ಈವ್ನಿಂಗ್ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಅದೊಂಥರ ಕ್ವಿಸ್ ಕೈಂಡ್ ಆಫ್ ಕ್ವಶನ್ಸ್ ಆಗಿರುತ್ತೆ. ಅಥವಾ ಏನಾದರೂ ಪ್ರಶ್ನೆಗಳನ್ನ ಕೇಳೋದು, ಫನ್ನಿ ಕ್ವಶನ್ಸ್ ಅನ್ನ ಕೇಳೋದು. ಒಂದು ತಾಯಿ ಇಂಚ ಫ್ಯಾನ್ ಯಾಕೆ 3 ರೆಕ್ಕೆಗಳಿದೆ, ಇಂಥದ್ದೆಲ್ಲ ಫನ್ನಿ ಕ್ವಶನ್ಸ್ ಅನ್ನ ಕೇಳ್ಕೊಂಡು ಅದಕ್ಕೆ ಆನ್ಸರ್ ಮಾಡೋದು, ಆ ರೀತಿ ಇರುತ್ತೆ. ಸೊ ಹಾಗಾಗಿ ಯಾರಿಗೆ ರೇಡಿಯೋ ಫೀಲ್ಡ್ ಹೋಗ್ತೀರಿ ಅಂತ ಆಸಕ್ತಿಗಳು ಇರುತ್ತೆ, ಅವ್ರು ಏನ್ ಮಾಡಬೇಕು, ಪ್ರಿಪರೇಷನ್ ಅನ್ನ ಮಾಡಬೇಕು. ಸಡನ್ ಆಗಿ ನಂಗೆ RJ ಆಗ್ಬೇಕು ಅಂತ ಹೇಳಿದ್ರೆ ಆಗಲ್ಲ. ಯಾಕಂದ್ರೆ ಅವಕಾಶಗಳು ತುಂಬಾ ಕಮ್ಮಿ ಇರೋದು. ನಂದು ಐ ಥಿಂಕ್ ಅರೌಂಡ್ 300 ಮೆಂಬರ್ಸ್ ಆಡಿಷನ್ ತೆಗೆದು ಸೆಲೆಕ್ಷನ್ ಆಗಿರೋದು. ಸೊ ಹಾಗಾಗಿ ಅವ್ರು ತುಂಬಾ ಕಾಂಪಿಟೇಷನ್ಸ್ ತುಂಬಾ ಜಾಸ್ತಿ ಇರುತ್ತೆ. ಥಿಂಕ್ ಮಾಡಿ, ನಿಮ್ಗೆ ಇಂಡಿಪೆಂಡೆನ್ಸ್ ಡೇಗೆ ರಜೆ ಇರಲ್ಲ, ನಿಮ್ಗೆ ದೀಪಾವಳಿಗೆ ರಜೆ ಇರಲ್ಲ, ದಸರಾಗೆ ರಜೆ ಇರೋದಿಲ್ಲ. 365 ಡೇಸ್ ಯು ಹ್ಯಾವ್ ಟು ವರ್ಕ್. ಸೊ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮಾತ್ರ ನೀವು ಆ ಫೀಲ್ಡ್ಗೆ ಹೋಗಬೇಕು ಅಂತ ಇದ್ದಲ್ಲಿ ಮಾತ್ರ RJ ಫೀಲ್ಡ್ಗೆ ಹೋಗಿ. ಕೊನೆಯದಾಗಿ ನನ್ನ ಮಾತು ಪರಿಸರದ ಬಗ್ಗೆ. ಅದೇ ಹೇಳಿ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕು, ಹಾಗಾಗಿ ಹೋಗ್ತಾ ಇದ್ದೀನಿ. ಮಕ್ಕಳೆಲ್ಲರೂ ಕೂಡ ನನಗೆ ಈಗದ ಒಂದು ಜನರೇಷನ್ ಏನಿದೆ, ಎಕ್ಸ್ಪೆಕ್ಟೇಷನ್ಸ್ ತುಂಬ ಕಮ್ಮಿ ಆಗಿದೆ ಆಲ್ರೆಡಿ. ಬಿಕಾಸ್ ಬಹಳಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದೀವಿ. ನಾನಾಗಿರಲಿ, ನನ್ನ ಟೀಮ್ ಅವರಾಗಿರಲಿ, ಪರಿಸರವನ್ನು ಉಳಿಸಬೇಕು. ನಮ್ಮ ಉಳ್ಳಾಲದಲ್ಲಿ ಅಲ್ಲಿ ನೇತ್ರಾವತಿಯ ಒಂದು ಉಪನದಿ ಇದೆ, ಉಳ್ಳಾಲ್ತಿ ಟೆಂಪಲ್ ಅಪೋಸಿಟ್ ಅಲ್ಲಿ. ಅದರ ಬಗ್ಗೆಯೂ ಬಹಳಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಅದನ್ನು ತುಂಬ ಕಲುಷಿತ ಆಗ್ತಿದೆ. ಏನಾದರೂ ಪ್ರಯತ್ನ ಪಡೋಣ, ಏನಾದರೂ ಮಾಡೋಣ, ಕೈ ಜೋಡಿಸ್ಲಿಕ್ಕೆ ಒಬ್ಬರು ಸಹ ಬರ್ತಾ ಇಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಬಹಳಷ್ಟು ಫೇಲ್ ಆಗ್ತಾ ಇತ್ತು. ಬಟ್ ಸ್ಟಿಲ್ ಐ ಹ್ಯಾವ್ ಅ ಹೋಪ್. ಈಗದ ಆಗದ್ದು ಆಗಿ ಹೋಯಿತು. ಈಗ ನೆಕ್ಸ್ಟ್ ಜನರೇಷನ್ ಯಾರಿದ್ದಾರೆ, ಪರಿಸರ ನಿಮ್ಮ ಕೈಯಲ್ಲಿದೆ. ಇನ್ನಾದರೂ ನೀವು ಉಳಿಸುವಂಥ ಪ್ರಯತ್ನವನ್ನ ಮಾಡ್ಬೋದು. ಹೇಗೆ ಮಾಡ್ಬೋದು ಎಕ್ಸಾಂಪಲ್ ಹೇಳ್ತೀನಿ. ಪ್ರತಿಯೊಬ್ಬರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀರಾ, ತುಂಬ ಗ್ರ್ಯಾಂಡ್ ಆಗಿ ಮಾಡ್ತೀರಾ, ಸುಳ್ಳು ಹೇಳ್ಬೇಡ. ಕೇಕ್ ಕಟ್ ಮಾಡಿಲ್ವಾ ನೀನು? ಎಸ್, ಕೇಕ್ ಕಟ್ ಮಾಡೋದು ಹೌದು. ಮನೆಯಲ್ಲಿ ಒಂದು ಐಸ್ ಕ್ರೀಮ್ ಕಪ್ ಇದ್ರೆ
ಪರ್ಚೇಸ್ ಮಾಡಿದ್ರೆ ಯಾವ ರೀತಿ ಮನೆಯಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಇಂಟ್ರೆಸ್ಟ್ ಅನ್ನ ತೋರಿಸ್ಬೋದು. ಲೈಕ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 100% ವರ್ಕೌಟ್ ಆಗುತ್ತೆ ಇದು. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಐಸ್ ಕ್ರೀಮ್ ಕಪ್ ಇದ್ರೆ ಅದಕ್ಕೆ ಮಣ್ಣು ಹಾಕೋದು. ಪೇರೆಂಟ್ಸೇ ಹೇಳ್ಕೊಡ್ಬೇಕು, ಐಸ್ ಕ್ರೀಮ್ ಕಪ್ ತೆಗಿ, ಅದನ್ನ ಬಿಸಾಡ್ಬೇಡ, ತುಳಿ ಅಂತ ಹೇಳಬೇಕು. ನೆಕ್ಸ್ಟ್ ಅದಕ್ಕೆ ಮಣ್ಣು ಹಾಕಬೇಕು. ಅದಕ್ಕೆ ಹೆಸರು ಕಾಳು ಆಗಿದ್ರೆ ಹೆಸರು ಕಾಳು, ಯಾವ್ದಾದ್ರು ಬೀಜ, ಚಿಕ್ಕ ಬೀಜವನ್ನ ಹಾಕೋದು. ನೆಕ್ಸ್ಟ್ ಡೇ ಅದಕ್ಕೆ ನೀರು ಹಾಕು ಅಂತ ಹೇಳೋದು. ಆಟೋಮೆಟಿಕ್ ಆಗಿ ಆಫ್ಟರ್ 3 ಡೇಸೇ ರಿಸಲ್ಟ್ ಗೊತ್ತಾಗುತ್ತೆ. ಮೊಳಕೆ ಹೊಡೆಯುತ್ತೆ, ಗಿಡ ಆಗುತ್ತೆ. ಅದಿಷ್ಟು ದೊಡ್ಡದಾಗದಾಗ ಗೊತ್ತಾಗುತ್ತೆ. ನನ್ನ ಬರ್ತ್ಡೇ ಹೊತ್ತು ನಾನು ಗಿಡ ನಟ್ಟಿರೋದು. ಸ್ಮಾಲ್ ಎಕ್ಸಾಂಪಲ್, ಸ್ಮಾಲ್ ಇಂಟ್ರೆಸ್ಟ್ ನಾನು ನಿಮ್ಗೆ ಹೇಳೋದು. ಯಾಕೆ ಐಸ್ ಕ್ರೀಮ್ ಕಪ್ ಅಂತ ಹೇಳಿದೆ ಅಂದ್ರೆ ಮಕ್ಕಳಿಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಂಟ್ರೆಸ್ಟ್, ಸ್ವಲ್ಪ ಕನೆಕ್ಟ್ ಆಗುತ್ತೆ. ಸೊ ಆ ರೀತಿ ಮಕ್ಕಳಿಗೆ ಇಂಟ್ರೆಸ್ಟ್ ಅನ್ನ ತೋರಿಸೋದು. ಹಾಗೆ ಗಿಡ ಆಗುತ್ತೆ, ಬೆಳೆಯುತ್ತೆ ಗಿಡ. ನೆಕ್ಸ್ಟ್ ಅದನ್ನ ಮಣ್ಣಲ್ಲಿ ನಡೋದು. ಚಿಕ್ಕ ಗಿಡ ಯಾವ್ದಾದ್ರು ಬೀಜ ಇದ್ರೆ ಅದರಿಂದ ಅಭ್ಯಾಸವನ್ನ ಮಾಡಬಹುದು. ಈ ರೀತಿ ಕೂಡ ನಾವು ಅಂದ್ರೆ ಏನ್ ಹೇಳೋದು, ಪೇರೆಂಟ್ಸ್ ಇಂಥ ಒಂದು ಇಂಟ್ರೆಸ್ಟ್ ಅನ್ನ ಮನೆಯಲ್ಲಿ ಮಾಡಿಸಿದ್ರೆ ಖಂಡಿತವಾಗಿಯೂ ಆಗುತ್ತೆ. ಬರ್ತ್ಡೇ ಅವತ್ತು ಒಂದು ಗಿಡನ ನೆಕ್ಸ್ಟ್ ಇವತ್ತು ನನ್ನ ಬರ್ತ್ಡೇ ಮಾರ್ಚ್ 11 ಆದ್ರೆ ಮಾರ್ಚ್ 10ಗೆ ಪೇರೆಂಟ್ಸ್ ಒಂದು ಗಿಡನ ಮನೆಯಲ್ಲಿ ರೆಡಿ ಮಾಡಿಡಬೇಕು. ಕೇಕ್ ಕಟ್ ಆದ್ಮೇಲೆ ಆ ಗಿಡ ಏನಿದೆ ಅದನ್ನ ತಗೊಂಡೋಗಿ ಆ ಮಗುವಿನ ಕೈಯಲ್ಲೇ ಮಾಡೋದು. 10 ವರ್ಷ ಆದ್ಮೇಲೆ ಖಂಡಿತವಾಗಿಯೂ ನೆನಪಿಸುತ್ತೆ ಆ ಮಗು, ಎಸ್ ನನ್ನ ಬರ್ತ್ಡೇ ಟೈಮಲ್ಲಿ ಈ ಗಿಡವನ್ನ ನಟ್ಟಿರೋದು. ಈ ರೀತಿ ಚಿಕ್ಕ ಚಿಕ್ಕ ಸೆಲೆಬ್ರೇಷನ್. ಬರ್ತ್ಡೇ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈಗಂತೂ ಒಂದು ಮದುವೆ ತರ ಮಾಡ್ತಾರಪ್ಪ. ನಮ್ಮ ಕಾಲದಲ್ಲಿ ಹಂಗಿರ್ಲಿಲ್ಲ. ಸೀರಿಯಸ್ಲಿ ನಂಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ನಂಗೆ ಒಂದು 5th ಬರ್ತ್ಡೇ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಬಟ್ ಈಗಂತೂ ತುಂಬಾ ಎವ್ರಿ ಇಯರ್ ಮಾಡ್ತೀವಿ ಬರ್ತ್ಡೇ ಅನ್ನ. ಒಂದು ಹಾಲಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಸೊ ಮಕ್ಳು ಏನ್ ಮಾಡ್ಬೇಕಂದ್ರೆ ಇಂಥ ಚಿಕ್ಕ ಚಿಕ್ಕ ಕಾರ್ಯಕ್ರಮವನ್ನ ಮಾಡೋದು. ಆಗ ಎಲ್ಲ ರಿಲೇಟಿವ್ಸ್ ಬಂದಿರ್ತಾರೆ. ಆ ರಿಲೇಟಿವ್ಸ್ ನೋಡ್ತಿರೋ ಹಿಂಗೂ ಬರ್ತ್ಡೇಯನ್ನ ಮಾಡಬಹುದಲ್ವಾ, ಒಂದು ಐಡಿಯಾ ಆ ಮಗು ಆ ಒಂದು ಪೇರೆಂಟ್ಸ್ಗೆ ಬರುತ್ತೆ. ನಾನು ನನ್ನ ಮದುವೆ ಟೈಮಲ್ಲಿ ಏನ್ ಮಾಡಿದೆ ಅಂದ್ರೆ ಎಲ್ಲ ಯಾರೆಲ್ಲ ಬಂದಿದ್ರು ಅವತ್ತು 2000 ಮೆಂಬರ್ಸ್, ಪ್ರತಿಯೊಬ್ಬರಿಗೂ ಗಿಡ ಕೊಟ್ಟಿದ್ದೆ. ಯಾವ ಮನೆಗೆ ಹೋಗ್ತೀನಿ ನಂಗೆ ಈಗಲೂ ನೆನಪಿಸ್ತಾರೆ, ನೀವು ನಿಮ್ಮ ಮ್ಯಾರೇಜಲ್ಲಿ ಸಿಕ್ಕಿರುವಂತ ಗಿಡ ಅಂತ. ಕೆಲವು ಮಂದಿ ನಗಡಿದ್ರು, ಈ ಕಿವಿಯಲ್ಲಿ ಕೇಳಿದೆ, ಈ ಕಿವಿಯಲ್ಲಿ ಬಿಟ್ಟೆ. ಐ ಜಸ್ಟ್ ಇಗ್ನೋರ್. ನನ್ಗೆ ಯಾರು ನೆಗೆಟಿವ್ ಹೇಳಿದ್ರು ಕೂಡ ಅದನ್ನ ನಾನು ಇಗ್ನೋರ್ ಮಾಡ್ತಾ ಹೋಗ್ತೀನಿ. ನನ್ನ ನೇಚರ್ ಆ ರೀತಿ. ಐ ಥಿಂಕ್ ಅದು ಬಹಳಷ್ಟು ಹೆಲ್ಪ್ ಆಗುತ್ತೆ. ಮಕ್ಳಿಗೂ ಅದೇ ಹೇಳ್ತೀನಿ, ನಿಮ್ಗೆ ಯಾರಾದ್ರೂ ಬೈತಾರೆ, ನೀನು ಮಾತಾಡುವಾಗ ಯಾರಾದ್ರೂ ಕ್ರಿಟಿಸೈಸ್ ಮಾಡ್ತಾರೆ, ನಿಂಗೆ ಮಾತಾಡಕ್ ಬರಲ್ಲ, ಜಸ್ಟ್ ಇಗ್ನೋರ್. ನಾವು ಯಾವತ್ತೂ ಕೂಡ ಬೇಡದ ವಿಷಯಗಳನ್ನ ಇಗ್ನೋರ್ ಮಾಡೋದಕ್ಕೆ ಕಲಿಬೇಕು, ನೆಗ್ಲೆಕ್ಟ್ ಮಾಡಬೇಕು. ನಾನು ಮಾತಾಡ್ತೀನಿ, ನಾನು ಚೆನ್ನಾಗಿ ಮಾತಾಡ್ತೀನಿ, ನನ್ನಿಂದ ಏನಾದ್ರೂ ಆಗುತ್ತೆ. ಇಂಥ ಪಾಸಿಟಿವ್ ಥಾಟ್ ಅನ್ನ ಮಕ್ಕಳಾಗಿರ್ಲಿ ಪೇರೆಂಟ್ಸ್ ಆಗಲಿ ಬೆಳೆಸ್ತಾ ಹೋಗ್ಬೇಕು. ಹಾಗಿದ್ರೆ ಮಾತ್ರ ಆ ಮಗು ಸಕ್ಸಸ್ ಅನ್ನ ಕಂಡುಕೊಳ್ಳುತ್ತೆ. ಗೊತ್ತಾಯ್ತಾ? ಸೊ ಯಾರು ಏನೇ ಹೇಳಿದ್ರು ಕೂಡ ಅದನ್ನ ಅಂದ್ರೆ ನೆಗೆಟಿವ್ ಹೇಳಿದ್ರೆ, ನಿನ್ನಿಂದ ಅದು ಮಾಡೋಕ್ಕಾಗಲ್ಲ, ನಿಂಗೆ ಡಾನ್ಸ್ ಮಾಡೋಕ್ಕಾಗಲ್ಲ, ನಿಂಗೆ ಹಾಡು ಹೇಳೋಕ್ಕಾಗಲ್ಲ, ನಿಂಗೆ ಓದೋಕ್ಕಾಗಲ್ಲ. ಆ್ಯಂಡ್ ಏನದರ್ ಥಿಂಗ್ ಇಸ್ ಕಂಪ್ಯಾರಿಷನ್. ಯಾವ ಮಗು ಕೂಡ ನಿಮ್ಮ ಮಾರ್ಕ್ಸ್ ಅನ್ನ ಇನ್ನೊಂದು ಸ್ಟೂಡೆಂಟ್ ಜೊತೆ ಕಂಪ್ಯಾರಿಸನ್ ಮಾಡೋದಕ್ಕೆ ಹೋಗಬೇಡಿ. ಅದು ದೊಡ್ಡ ತಪ್ಪು ಮಾಡೋದು. ಪೇರೆಂಟ್ಸು ಕೂಡ ತುಂಬಾ ಮಂದಿ ಮಾಡ್ತಾರೆ. ಆತ ಮಾರ್ಕ್ಸ್ ತಿಕ್ಕೊಂಡ ಎಲ್ಲ ಜೋಗ್ಲೆಗೂ ಏನಂತ ತಿಕ್ಕೊಂಡ, ಈ ರೀತಿ ಕಂಪ್ಯಾರಿಸನ್ ಅನ್ನ ಮಾಡಬಾರ್ದು. ಪೇರೆಂಟ್ಸ್ ಕೂಡ ನಿನ್ನ ಮಕ್ಕಳು ಕೂಡ ನಿಮ್ಗೆ ಇಷ್ಟು ಮಾರ್ಕ್ಸ್ ಸಿಕ್ತು, ಆ ನೇಬರ್ ಅವ್ರಿಗೆ ಇಷ್ಟು ಸಿಕ್ತು, ನೀನೇ ಬೆಸ್ಟು, ನೀವು ಪ್ರತಿಯೊಬ್ರು ನಿಮ್ಗೆ ನೀವೇ ಬೆಸ್ಟ್ ಆಗಿರ್ತೀರಾ. ನಿಮ್ಮ ಟ್ಯಾಲೆಂಟ್ ಅನ್ನ ಗುರುತಿಸ್ಲಿಕ್ಕೆ ನೀವು ಸ್ವಲ್ಪ ಟೈಮ್ ತಗೊಳ್ತೀರಾ ಅಷ್ಟೇ. ಅದನ್ನ ಇಗ್ನೋರ್ ಮಾಡಕ್ ಕಲೀರಿ. ನನ್ನಿಂದ ಎಲ್ಲ ಆಗತ್ತೆ, ನಾನು ಪರ್ಫೆಕ್ಟ್ ಪರ್ಸನ್, ನಾ ಏನೋ ಯುನೀಕ್ ಇದೆ, ನನ್ನಲ್ಲಿರೋ ಯುನೀಕ್ ಅನ್ನ ನಾನೇ ಫೈಂಡ್ ಔಟ್ ಮಾಡ್ಬೇಕು. ಪೇರೆಂಟ್ಸ್ ಸಮಟೈಮ್ಸ್ ಫೇಲ್ ಆಗ್ತಾರೆ. ಅದನ್ನ ಮಕ್ಕಳು ಫಸ್ಟ್ ಆಗಿ ಫೈಂಡ್ ಔಟ್ ಮಾಡಿ ಕೆರಿಯರ್ ಗೈಡೆನ್ಸ್ ಅನ್ನ ತಗೊಂಡು, ಕೆರಿಯರ್ ಗೈಡೆನ್ಸ್ ಯಾವ ರೀತಿ ಅಂದ್ರೆ, ನಿಂಗೆ ಈಗ ಪೊಲೀಸ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ ಫೀಲ್ಡಿಗೆ ಹೋಗ್ಬೇಕು, ಈಗಲೇ ಪ್ರಿಪರೇಷನ್ ಆಗ್ಬೇಕಾದದ್ದು. 10th ಆದ್ಮೇಲೆ ಯಾವ ಸಬ್ಜೆಕ್ಟ್ ತೆಗಿತೀನಿ, ಸೈನ್ಸ್ ತೆಗಿತೀನಾ, ಕಾಮರ್ಸ್ ತೆಗಿತೀನಾ, ಆರ್ಟ್ಸ್ ತೆಗಿತೀನಾ. ಯಾರೋ ಮಾಸ್ ಕಮ್ಯುನಿಕೇಶನ್ ಕೋರ್ಸ್ ಮಾಡ್ತಾರೆ, ಅವ್ರು ಮತ್ತೆ ಅಕೌಂಟೆಂಟ್ ಆಗಿರ್ತಾರೆ. ಈಗದ ಪರಿಸ್ಥಿತಿ ಅದು. ಯಾವುದೋ ಕ್ವಾಲಿಫಿಕೇಶನ್ ಯಾವುದೋ ಒಂದು ಫೀಲ್ಡಲ್ಲಿ ಅವ್ರು ಹೇಳ್ತಾರೆ. ಈ ರೀತಿ ಆಗಬಾರ್ದು. ನಿಮ್ಮ ಮಕ್ಕಳಿಗೆ ಆ ರೀತಿ ಆಗಬಾರ್ದು. ಆ ಮಗುವಿಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಚೂಸ್ ಮಾಡಿ. ಆ ಇಂಟ್ರೆಸ್ಟ್ ಬೇಸಿಸ್ ಅಲ್ಲಿ ಕಾಮರ್ಸ್, ಆರ್ಟ್ಸ್ ಆರ್ ಸೈನ್ಸ್ ಅದಕ್ಕೆ ಮಾಡಬೇಕು. ಮಕ್ಕಳಿಗೂ ಅದೇ ಸಜೆಷನ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ, ಕೆಲವರಿಗೆ ಮಾತಾಡೋದು ಅಂದ್ರೆ ಅವ್ರಿಗೆ ಟೀಚರ್ ಆಗಬೇಕು ಅಂತ ಆಸೆ ಇರುತ್ತೆ. ಮನೇಲಿ ಹೋಗಿ ಹಾಗೇ ಒಂಥರ ನಾಟಕ ತರ ಮಾಡ್ತಾರೆ. ಬಿಕಾಸ್ ದೇ ಪರ್ಟಿಕ್ಯುಲರ್ ಕಿಡ್ ವಾಂಟ್ಸ್ ಟು ಬಿಕಮ್ ಅ ಟೀಚರ್. ಸೊ ಹಾಗಾಗಿ ಆ ಇಂಟ್ರೆಸ್ಟ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಮಕ್ಕಳಿಗೆ, ನಿಮ್ಮ ಪೇರೆಂಟ್ಸ್ ಅಲ್ಲಿ ಹೇಳಿ, ನಂಗೆ ಪೊಲೀಸ್ ಆಗಬೇಕು, ನಂಗೆ IAS ಆಫೀಸರ್ ಆಗಬೇಕು, ನಂಗೆ CA ಆಗಬೇಕು, ನಂಗೆ RJ ಆಗಬೇಕು, ನಂಗೆ VJ ಆಗಬೇಕು, ಇಂಥ ಇಂಟ್ರೆಸ್ಟ್ ಏನಿದೆ ಇದನ್ನ ಹೋಗಿ ಹೇಳಿದ್ರೆ ನಿಜಕ್ಕೂ ಕೂಡ ಚೆನ್ನಾಗಿರುತ್ತೆ. ಓಕೆ, ಅರ್ಥ ಆಯ್ತಾ ನಾನು ಹೇಳಿರೋದು ಏನು ಅಂತ? ಎಸ್, ಇನ್ನೂ ಜಾಸ್ತಿ ಮಾತಾಡಿದ್ರೆ ತುಂಬ ಬೋಧನೆ ಥರ ಆಗುತ್ತೆ. ಸೊ ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ. ನಾನೊಂದು ಕಾರ್ಯಕ್ರಮಕ್ಕೆ ಹೋಗೋದಕ್ಕಿದೆ ಬಂಟ್ವಾಳಕ್ಕೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕಾಗುತ್ತೆ. ದಯವಿಟ್ಟು ಕ್ಷಮಿಸಿ, ನಾನೀಗ ಹೋಗ್ತಿದ್ದೀನಿ. ಆ್ಯಂಡ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನವೋದಯ ಟೀಮ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಕಾರ್ಯಕ್ರಮವನ್ನು ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ನೆಕ್ಸ್ಟ್ ಟೈಮ್ ಪೇರೆಂಟ್ಸನ್ನು ಮತ್ತು ಓಪನ್ ಟು ಆಲ್ ಎಲ್ಲ ಮಕ್ಕಳಿಗೂ ಕೂಡ ಅಪ್ಲಿಕೇಬಲ್ ಆಗುವಂಥ ಕಾರ್ಯಕ್ರಮವನ್ನು
ಪಡ್ತೀನಿ. ಆ್ಯಂಡ್ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಅದನ್ನು ಮರ್ತೋಗ್ಬಾರ್ದು. ನಾವು ಇಲ್ಲಿ ಕಳೆಯುವ ಪ್ರತಿ ಕ್ಷಣ ನಮಗೆ ಮತ್ತೆ ಮತ್ತೆ ನೆನಪಾಗ್ತಾ ಇರಬೇಕು ಅಲ್ವಾ? ಅದಕ್ಕೋಸ್ಕರ ನಾವು ಫಸ್ಟ್ ಏನು ಮಾಡಬೇಕು, ನಾವು ಯಾರು, ನಮ್ಮ ಹೆಸರುಗಳು, ನಾವು ಎಷ್ಟೇ ಕ್ಲಾಸ್ ಹೋಗ್ತಾ ಇದ್ದೀವಿ, ಇದು ನನಗೆ ಬೇಕು, ದಯವಿಟ್ಟು ಅಲ್ಲಿಂದಲೇ ಶುರು ಮಾಡಿ. ರಶ್ಮಿ ಅವ್ರಿಗೆ ಗೊತ್ತು, ಆದ್ರೆ ಶುರು ಎಲ್ಲರೂ ಕೇಳಿಸ್ಕೊಳ್ಳಿ, ಗಟ್ಟಿಯಾಗಿ ಮಾತಾಡಲಿಕ್ಕೆ ಒಂದು ಅವಸರ. My name is Bhagyalakshmi. My name is Bhagyalakshmi. I'm 7th standard. I'm from Masikatamla. My name is Anagashri. I'm studying in 8th standard. My name is Anagashri. I'm studying in 8th standard. I'm coming from Kumpala. ನನ್ನ ಹೆಸರು ಗಾಯತ್ರಿ. ನಾನು ಗಾಯತ್ರಿ ಒಳ್ಳಾಲ ಬೈಲು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಹೆಸರು ಕವನ್. ನಾನು ಪಿಲಾದಲ್ಲಿ. ಕವನ್. My name is Khushi. I am from Ullal standard 5th. My name is Manju. I am studying from English medium school. My home is in Udaipur. ನನ್ನ ಹೆಸರು ಕಾರಣ ತೊಕ್ಕೊಟ್ಟು. ರೂಪೇಶ್ ಭಟ್ನಗರ. ಅರವಿಂದ್ ಕಾಪಿಕಾರ್. ಕನ್ನಡ ಹೆಸರು ಪುರುಷೋತ್ತಮ. ಸ್ಕೂಲ್. ನನ್ನ ಹೆಸರು ಅನಿಲ್ ಕುಮಾರ್. ನಾನು ಪೂರ್ವ ನಿವಾಸಿ. ಪ್ರವೀಣ್ ಉಳ್ಳಾಲ್ಬೈಲು. ನಾನು ಪದ್ಮನಾಭ ಉಳ್ಳಾಲ್ಬೈಲು. ಅದು ಹಾಗೆ ದಾಟಿಸುವ ವಿಷಯ ಅಲ್ಲ, ಅದು ದಾಟಿಸಬಾರ್ದು. ಇಲ್ಲೊಂದು ಸಿಸ್ಟಮ್ ಇದೆ. ನಾನು ತೆಂಗಿನಿಟ್ಟು ಧರ್ಮನಗರ ವಾರ್ಡ್ನಲ್ಲಿದ್ದೆ. ನಾನು ಚಂದ್ರಹಾಸ ಉಳ್ಳಾಲ್ಬೈಲು. ನನ್ನ ಹೆಸರು ಧನೇಶ್ರೀ. ನನ್ನ ಮನೆ ಉಳ್ಳಾಲ್ಬೈಲ್ 10th ಸ್ಟ್ಯಾಂಡರ್ಡ್. My name is Hardi. I am from Mangalore. Mangalore school. ಇಲ್ಲಿ ಮಂಗಳೂರು Mangalore. ಮ್ಯಾಂಗ್ಳೂರು ಓಕೆ. My name is Anya. I am from Panditaus. I am studying in 2nd. ನನ್ನ ಹೆಸರು ಮಮತಾ. ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಮನೆ ಪಂಡಿತ್ ಹೌಸ್. My name is Adya. I am studying in 5th standard. My school name is Mangalore 1. I am from Pandit House. Hello, Shamala. Hello, name Pilar. My name is Lijan. I am from Kerala. I am studying in 6th. My name is Sally. I am from Lalbag. I am studying in 7th. My name is Kaushal.